ಶ್ರೀಧರ್ ಬ್ರೋ ಬಂದರು. ಹಾಯ್ ಶ್ರೀಧರ್ ಬ್ರೋ, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಕಾಫಿ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂಡಿ ತಿಂದ್ರಿ? ದುರ್ಗಾ ಸಿಸ್ಟರ್ ಆದ ತಿಂಡಿ ಇವತ್ತು ನನಗೆ ಚಪಾತಿ ಶ್ರೀಧರ್ ಬ್ರೋ. ನಿಮಗೆ ಎಂತ? ಚಪಾತಿ. ನಿಮಗೆ ಎಂತ? ದೀಪಾವಳಿ ಎಲ್ಲ ಗೌಜಿಯಾ? ದೀಪಾವಳಿ ಹೇಗೆ ಆಚರಿಸಿದ್ರಿ ಶ್ರೀಧರ್ ಬ್ರೋ? ಇಲ್ಲ, ನನಗೆ ಆರ್ಟ್ ಆಪ್ಷನ್ ಇಲ್ಲವಾ ಶ್ರೀಧರ್ ಬ್ರೋ, ಅದು ಯಾಕೆ ಹಾಗೆ? ನಿಮಗೆ ನಮಗೆ ಪುಂಡಿ. ಓ, ಸಿಂಪಲ್ ಬಾಯ್ಗೆ ಪುಂಡಿಯಾ ಬಕ್ಕ ಶ್ರೀಧರ್ ಬ್ರೋ. ನನಗೆ ಉಪ್ಪಿಟ್ಟು ಪುಂಡಿಗೆ ದಾದಿ ಕಜಿಪು ಇಲ್ಲದೆ ಕಜಿಪಿಗೆ ಎಂಟ್ರೆ ಪೊಡಿಗೆ ಹಾಕೊಂಡು ಮಾರೆ ಇರು ಒಯ್ಕೊಯ್ಕು ಬೇರೆ ಕ್ಯಾನು ಬರೋವೇನು ಏನು ಸಿಂಪಲ್ ಬಾಯ್ ಪಟಕ್ಕಿದ ಕಜವು ಒರಿದುಂಡು ಕೊನೊಲ್ಲೆ ಅವು ಎಂಕಲ್ಲ ಉಂಡು ಮೊಣ ಕಾಸಕ್ಕೆ ದೀತ ಒಂದಕ್ಕೆ ಇನಿ ಪೋಂಡು ಇನಿ ಶುಕ್ರವಾರತೆ ಇನಿ ಹೊಸ ಕಸ ಒಣ ಕಸ ಕೊನೆಯೇನು. ಸಂಗಮೇಶ್ ಅವರು ಬಂದರು, ಮೆಚ್ಚಿಗೆ ಕೊಟ್ಟಾಗಿದೆ ಸಹೋದರಿ. ಥ್ಯಾಂಕ್ ಯು ಸೋ ಮಚ್ ಸಂಗಮೇಶ್ ಅವರೇ, ಲೈಕ್ ಕೊಟ್ಟದಕ್ಕೆ, ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು, ನಿಮಗೆ ವೆಲ್ಕಮ್. ಕೋರಿ ಬೆಂಡೆಕಾಯಿ ಮಿಕ್ಸ್ ಅವ್ವಿ ಯಾನ ಐಕೆ ಕಜಿಪಿಕೆ ಅಂದರೆ ಪೋಡಿಗೆ ಅಪ್ಪೆ ನಿಮ್ಗೆ ಕೋರಿಗೂ ಬೆಂಡೆಕಾಯಿ ಮಿಕ್ಸ್ ಹೇಗೆ ಮಾಡೋದು ಮಾರಾಯರೆ? ಚಿಕನ್ಗೆ ಬೆಂಡೆಕಾಯಿ ಮಿಕ್ಸ್ ಮಾಡಿ ಯಾರಾದರೂ ತಿಂತಾರಾ? ನಾನು ಕೇಳಲಿಲ್ಲ ಮಾರ್ರೆ. ಲೈಕ್ ಕೊರಿಯ. ಥ್ಯಾಂಕ್ ಯು ಸೋ ಮಚ್ ಸಿಂಪಲ್ ಬಾಯ್, ಥ್ಯಾಂಕ್ ಯು ಬಕ ಸಿಂಪಲ್ ಬಾಯ್. ಇದಾದ ರಜನೇನಿ ದುರ್ಗಾ ಅವರಿಗೆ ಚೆನ್ನಾಗಿ ಬೈದಿದ್ದೇನೆ, ಕನ್ನಡದವರ ಬಗ್ಗೆ ಮಾತಾಡಿದ್ದಾರೆ ಅಂತ. ದುರ್ಗಾ ಅವರಿಗೆ ಚೆನ್ನಾಗಿ ಬೈದಿದ್ದೇನೆ, ಕನ್ನಡದವರ ಬಗ್ಗೆ ಮಾತಾಡಿದ್ದಾರೆ ಅಂತ. ಯಾರು ಶ್ರೀಧರ್ ಬ್ರೋ? ನನಗೆ ಅರ್ಥ ಆಗಲಿಲ್ಲ. ಯಾರಿಗೆ? ಇರೆಗೂ ಬೋಡ ಕಜಿಪಿ ಎಂಕು ಬಿಲ್ಕುಲ್ ಬೊಡ್ಚಿ ಎಂಕಿನ ಶುಕ್ರವಾರ ಬೆಂಡೆಕಾಯಿ ಖಾಲಿ ಆಳೆಲ್ಲ ತಿನ್ಪೆ. ಬೆಂಡೆಕಾಯಿ ಕೋರಿ ಪಾಡ್ನ ಕೂಡ ಓಡಿ ತಿನ್ವಿ ಶುಕ್ರವಾರದಾನಿ. ಅದು ಟೇಸ್ಟ್ ತೂತುಲಿ ಎಂಚೆತ್ತು ನಂದು ಇಲ್ಲ ಬೆಂಡೆಕಾಯಿದ ಕಜಿಪ್ಪ ಮುಗಲ್ ಅಂದಿಯೇ ಮುಗಲುಂಟು ವರ್ಷ ಬರ್ಪುಡತೆ ಕಾಣಿದೀಜ ವರ್ಷತೆ. ಇದು ಸಂತೋಷ್ ಅವರಲ್ಲ, ಇದು ಐಡಿ ಹೆಸರು ಬರ್ತದಲ್ಲ ಹಾಗೆ ಇದು ಗೊತ್ತಾಗ ವರ್ಷ ಅಂದಂದು ವರ್ಷ ಕಾಣಿದೀಚೆ ಕೋಡಿದಿಂಚ ವರ್ಷ. ಪ್ರಿಯಾಂಕಾ ಅವರಿಗೆ ಬೈದಿದ್ದೇನೆ. ಹೌದಾ? ಯಾಕೆ ಯಾವಾಗ ಬೈದದ್ದು ನೀವು? ಬರ್ತಾರಲ್ಲ ನಿಮ್ಮ ಲೈವಿಗೆ? ಜುಲಾಬ್ ಸುರುವಾವು ಎನ್ನ ಕಜಿಪು ತಿಂಡ ಪನೊಂದೊಳ್ಳೇರು. ಹಾಯ್ ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಬೈದದ್ದು ಶ್ರೀಧರ್ ಬ್ರೋ? ಸೂಪರ್ ಸಪೋರ್ಟಲ್ಲಿದ್ದಾರೆ ಹರೀಶ್ ಅವರು, ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಬ್ರೋ ಚಾಪರಿ ಎಲ್ಲ ತಿಂಡಾರಾ ನೆನ್ನೆ ವಾಟ್ಸಪ್ಪಲ್ಲಿ? ಅಯ್ಯೋ, ಇವತ್ತು ನಿಮಗೆ ಬಂದು ಬಿಡಿಸ್ತಾರ ಅಂತ. ಇವತ್ತು ನಿಮ್ಮ ಲೈವ್ಗೆ ಬಂದು ನಿಮಗೆ ಬೈಬೋದು ಮಾರ್ರೆ. ನಿನ್ನೆ ವಾಟ್ಸಪ್ಪಲ್ಲಿ ಅಂತ ಫೋನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಚಾಪರಿಯ ಬೇರೆ ಯಾರಿಗಾದ್ರೂ ಬೈದಿದ್ದಾರಾ? ಬೇರೆ ಯಾರಿಗಾದ್ರೂ ಏನಾದರೂ ಹೇಳಿದ್ರಾ ಅವರು? ಚಾಪರಿಯ ಮನದಲ್ಲಿ ದಾದ ತಿಂಡಿಯೇ ಹರೀಶ್ ಬ್ರೋ, ದಾದ ತಿಂಡಿ. ನನಗೆ ನಂಬಿಕೆ ಬರೋದಿಲ್ಲ ಶ್ರೀಧರ್ ಬ್ರೋ, ನೀವು ಬೈದಿದ್ದೀರಾ ಅಂತ ಹೇಳಿದರೆ ನನಗೆ ಖಂಡಿತ ನಂಬಿಕೆ ಬರೋದಿಲ್ಲ. ನೀವು ಬೈಯೋದಿಲ್ಲ ಯಾರಿಗೂ ಕೂಡ. ಚಾಪರಿಯಾರಂದರೆ ಇಲ್ಲ, ಕನ್ನಡದವರ ಕಂಡ್ರೆ ಉರಿ ಅವರಿಗೆ. ಹೌದೌದು, ತುಂಬ ನಾನು ನೋಡಿದ್ದೇನೆ ಅವರ ಲೈವ್ಗೆ ಒಂದು ಸಲ ಹೋಗ್ಲಿಕ್ಕೆ ಅಂತ ಇದು ಮಾಡಿದ್ದು. ನೋಡುವಾಗ ಅವ್ರು ಬೈತಾ ಇದ್ರು ಕನ್ನಡದವರಿಗೆ. ನನಗೆ ಬೇಜಾರಾಯಿತು. ಮತ್ತು ಯಾಕೆ ಸುಮ್ಮನೆ ನಾನು ಇದು ಮಾಡೋದು, ದೊಡ್ಡ ಸೀನ್ ಮಾಡೋದು ಅವರ ಲೈವಲ್ಲಿ ಅಲ್ಲ, ನಾನು ಯಾಕೆ ಸುಮ್ಮನೆ ಹೋಗೋದು ಅಂತ ನನಗೆ ಅದು ನಾನು ಮತ್ತೆ ಕಾಲೇ ಇಡಲಿಲ್ಲ ಆ ಲೈವಿಗೆ. ಹೋಗೋದೇ ಬೇಡ ಅಂತ ಹಿಂದೆ ಬಂದೆ. ಹಾಗೆ ನಮಗೆ ಅಂದರೆ ಏನು ಗೊತ್ತಾ ಶ್ರೀಧರ್ ಬ್ರೋ, ಎಲ್ಲರೂ ಬೇಕು. ಅವರಿಗೆ ಏನಂದರೆ ಅವರ ಲೈವಲ್ಲಿ ಅದೇ ಅವರೇ ಹೇಳಿದಾಗೆ ಕೇಳಬೇಕು ಅಂತ. ಹಾಗೆ ನಮಗೇನಂದರೆ ಎಲ್ಲರೂ ಬೇಕು, ಎಲ್ಲರೂ ಬರಬೇಕು. ಹಾಗೆ ಅವ್ರದ್ದು ಮೌನ ಆಗಿದೆ ಅಲ್ಲ, ಹಾಗೆ ಅವರಿಗೆ ಯಾರು ಕೂಡ ಬೇಡ, ಸಪೋರ್ಟ್ ಬೇಡ, ಹಾಗೆ ಇರ್ಬೋದು. ಚಾ ಪರಿಯಪ್ಪನಲ್ಲಿರು ಎಲ್ಲರೂ. ಹೌದು ಎಲ್ಲರೂ ಬೇಕು, ನಮಗೆಲ್ಲರೂ ಬೇಕು ಸಪೋರ್ಟ್. ನಮ್ಮದು ಚಾನಲ್ ಮೌನ ಆದರೂ ಕೂಡ ಆಗಲಿಲ್ಲದಂದ್ರೂ ಕೂಡ ನಮಗೆಲ್ಲರೂ ಬೇಕು. ಅವರಿಗೆ ಅಂದರೆ ಯಾರು ಬೇಡ ಅಂತ. ಹಾಗೆ ಮನಶ್ರೀ ಅವರು ಬಂದರು. ಹಾಯ್ ಮನಶ್ರೀ ಅವರೇ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಅಂತ? ಅದಕ್ಕೆ ನಾನು ಮೊನ್ನೆ ಹೇಳಿದ್ದಲ್ಲ, ಒಂದು ಸಲ ಬರ್ತೇನೆ, ಅವರು ಇರುವಾಗಲೇ ಬರ್ತೇನೆ ನಿಮ್ಮ ಲೈವಿಗೆ ಅಂತ ಹೇಳಿದ್ದಲ್ಲ.
ಬಂದೆ ನಾನು ನಾವು ಮಾತಾಡ್ತಿದ್ವಿ 3 ಜನ, ನಾನು, ಹೊಸಬ್ರು, ರಕ್ಷಸಿಸ್, ಮೂವರು ಕೂಡ ಮಾತಾಡ್ತಾ ಇದ್ವಿ ನಮ್ಮಷ್ಟಕ್ಕೆ. ಅವರವರಷ್ಟಕ್ಕೆ ಮಾತಾಡಿ ಹೋದ್ರಲ್ಲ. ಟಿಫಿನ್ ಆಯ್ತು. ಅದನ್ನ ನಮಗೆ ಏನು ಗೊತ್ತಾ, ನಿಮ್ಮ ಲೈವಿಗೆ ಬಂದರೆ ಅವರು ಅಲ್ಲಿ ಮಾತಾಡಬೇಕು ನಮ್ಮ ಹತ್ರ, ಆಗ ನಾವು ಮಾತಾಡ್ತೇವೆ ಅವ್ರ ಹತ್ರ. ಅವರು ಅಲ್ಲಿ ಮಾತಾಡಿದ್ರೆ, ಅವರು ಎಲ್ಲಿ ಮಾತಾಡೋದಂದರೆ ಅವರ ಲೈವಲ್ಲಿ ಮಾತಾಡೋದು ಹಾಗೆ. ಇಲ್ಲದಿದ್ದರೆ ನಮ್ಮ ಮಾತಾಡುವವರು ಎಷ್ಟು ಜನ ಇದ್ದಾರೆ ಕನ್ನಡದವರು, ಮಾತಿಗೆ ಮಾತು ಕೊಡುವವರಿದ್ದಾರೆ ಎಲ್ಲರೂ, ಏಟಿಗೆ ಎದುರೇಟು ಹಾಗೆ. ಹಬ್ಬ ಮುಗೀತಾ ಅಂತ ಹೇಳ್ತಾ ಇದ್ದಾರೆ. ನಾವಾಗಲ್ಲ, ನಾವು ಎದುರಿಗೆ ಮಾತಾಡೋದು. ಏನೇ ಆಗಲಿ ಏನೇ ಬರಲಿ ಎದುರಲ್ಲಿ ಹೇಳೋದು. ನಮ್ಗೆ ಏನು ಅನಿಸ್ತದೆ ಅದನ್ನು ಎದುರಲ್ಲಿ ಹೇಳಿ ಬಿಡೋದು ಹಾಗೆ. ಮತ್ತು ಯಾರಿಗಾದರೂ ಬೇಜಾರಾದರೆ ಅದು ಹಾಗೆ ಹೇಳ್ಬೇಡಿ ಅಂತ ಹೇಳಿದರೆ ಇಲ್ಲ, ಹಾಗೆ ಹೇಳೋದಿಲ್ಲ ಹಾಗೆ. ನಾವು ಸ್ವಲ್ಪ ಕಾಮಿಡಿ ಮಾಡೋದು ಜಾಸ್ತಿ, ಮಾತಾಡೋದು ಜಾಸ್ತಿ, ನಗೋಡೋದು ಜಾಸ್ತಿ. ಆ ಕೋಸ್ಟಲ್ ಸ್ಪೈಸಸ್ ಅವ್ರು ಬಂದರು. ಸರಿತಾ ಸಿಸ್ ವೆಲ್ಕಮ್. ಹಬ್ಬ ಮುಗೀತಾ? ಹಬ್ಬ ಎಲ್ಲ ಮುಗೀತು, ಪಟಾಕಿ ಎಲ್ಲ ಬಿಟ್ಟಾಗಿದೆ. ಸರಿತಾ ಸಿಸ್ ಚಾ ಬರಿಯಾರ, ತಿಂಡರ ದಾದು ತಿಂಡಿ ಸೂಪರ್ ನೀವು ದುರ್ಗಾ ಸಿಸ್. ಇಲ್ಲಪ್ಪ, ನಾವು ಸೂಪರ್ ಅಲ್ಲ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಆಂಡಿ ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ನನಗೆ ನೀವು ಅವರಿಗೆ ಬೈದಿದ್ದೀರ ಅಂತ ಹೇಳುವಾಗ ನನಗೆ ನಂಬಿಕೆ ಬರುವುದಿಲ್ಲ ಶ್ರೀಧರ್ ಬ್ರೋ. ಬೇರೆ ಯಾರಾದರೂ ಏನಾದರೂ ಹೇಳಿದ್ರಾ ಅವರ ಬಗ್ಗೆ? ಆಂಡೆ ಚಾ ಅಂತ ಹೇಳ್ತಾ ಇದ್ದಾರೆ. ಸರಿ ಚಾ ಆಂಡಿ ಎಂಕ್ ಚಪಾತಿ ಎಂಕ್ ಸಜ್ಜಿಗೆ ರೊಟ್ಟಿ ಪಟ್ಟಂಗ ನವೀನ್ ರೋಡ್ ಎಂಟು ಈತ ನವೀನ್ ರೋ ಹಿರೇಗೆ ಸಜ್ಜಿಗೆ ರೊಟ್ಟಿ ಮಲ್ಪೆರೆ ಬಂದು ಓದ್ತೇರಾ ಹಿರೇಗಿಲ್ಲ ತೆಲಿಗಾರು ಅದೇ ಎನ್ನ ಅಮ್ಮನವ್ರು ಸಜ್ಜಿಗೆ ರೊಟ್ಟಿ ಯಾಕೆ ಹೋದ್ರೆ ಅದು ಬತ್ತ ಹೊತ್ತಿತ್ತೆ ತಿಂತಜಿ ಬೀತೆ ಬಕ್ಕ ಬಯ್ಯ ಚಾಕು ತಿನ್ಬಂದು ಎಂಕಿಷ್ಟ ಸಜ್ಜಿಗೆ ರೊಟ್ಟಿ ನೀರುಳ್ಳಿ ಕಾಯಿ ಮುಂಚಿ ಬರೋ ಪಾದ್ ಮಲ್ಪಿರತ್ತೆ ಬಕ್ಕಂತ ಸೆಕ್ಕರೆ ಚೀಪೆ ಸಜ್ಜಿಗೆ ರೊಟ್ಟಿ ಮಲ್ತನ್ನ ಲಾಯ್ಕ್ ಹಾಕೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂತ ಇಲ್ಲ ಶ್ರೀಧರ್ರು ಅವರ ಲೈವ್ನಲ್ಲಿ 3 ಕನ್ನಡಿಗರು ಇದ್ದರು. ದುರ್ಗಾ ಸಿಸ್ ಯಾರು ಅವರ ಲೈವಲ್ಲಿಯಾ? ಯಾರು 3 ಕನ್ನಡಿಗರು? ಯಾನ್ ಅಂಚೆನೆ ಮಲ್ತೀನಿ ಅಂದ್ರೆ ಶೋಕ್ ಹಾಪುಂಡು. ನೀರುಳ್ಳಿದ ಫ್ಲೇವರ್, ಕಾಯಿ ಮುಂಚಿದ ಫ್ಲೇವರ್, ಬಗಿಮೆಟ್ ಚೀಪೆ ಅದು ಮಸ್ತ್ ಲಾಯ್ಕ್ ಹಾಪುಂಡತೆ. ನನಗೆ ಹಬ್ಬಕ್ಕೆ ಕರೀಲಿಲ್ಲ. ಓ ದೇವ, ಇಡೀ ದೇಶಕ್ಕೇ ದೀಪಾವಳಿ ಹಬ್ಬ ಮಾಡಶ್ರೀ, ಮತ್ತು ಯಾರನ್ನು ಕರೆಯುವುದು ಈಗ ಹಬ್ಬಕ್ಕೆ? ಬರುವ ವರ್ಷ ಕರಿತೇನೆ ಆಯಿತಾ. ಮನು ನಾಗೇಂದ್ರ ಸರ್ ಮತ್ತೆ ನಾನು, ಮನು ನಾಗೇಂದ್ರ ಸರ್ ಮತ್ತೆ ನೀವು ಅಲ್ವಾ? ಹೌದು, ಅವರಿಗೆ ಕೂಡ ಬೈದಿದ್ದಾರೆ ಅವರು. ಇಲ್ಲ ಅಲ್ಲ, ನಾನು ಅವರ ಲೈವಿಗೆ ಈಗ ಇಲ್ಲ, ನಾನು ಇದು ಸಬ್ಬು ಕೂಡ ತೆಗೆದಿದ್ದೇನೆ, ಬೇಡ ಅಂತ ನನಗೆ. ಅವ್ರದ್ದು ಸಬ್ಬು ಬೇಡ ನನಗೆ, ನಾನು ಕೂಡ ಸಬ್ಬು ತೆಗೆದು ಬಿಟ್ಟಿದ್ದೇನೆ, ಬೇಡ ಅಂತ, ನಮಗೆ ಬೇಡ ಅಂಥವ್ರ ಸಾವಾಸವೇ ಬೇಡ ಅಂತ. ಹಾಗೆ ಅವರಿಗೆ ಸಹ ಬೈದು. ಹೌದು, ನಿಮಗೆಲ್ಲರಿಗೂ ಬೈತಾರೆ ಮಾರೆ, ನೀವು ಅವರನ್ನು ಬೈಯೋದು ನೋಡಿ ಸುಮ್ಮನೆ ಇರ್ತೀರ. ಎಂತ ಬೈತಾರೆ ಅವರು. ಅವರಿಗೆ, ನನ್ನ ಪ್ರಕಾರ ಅವರಿಗೆ ಕೂಡ ಕನ್ನಡ ಬರ್ತದೆ, ನನ್ನ ಅಂದಾಜು. ಅವರಿದ್ದಾರಲ್ಲ, ಅವರಿಗೆ ಕನ್ನಡ ಬರ್ತದೆ. ಅವರು ಖಾಲಿ ನಾನು ನಿಮ್ಮ ಲೈವಲ್ಲಿ ಕನ್ನಡದಲ್ಲಿ ಮಾತಾಡಿದ್ದು, ಅವರಿಗೆ ಅದು ಕೇಳಿದೆ. ಅವರಿದ್ದರು ಹೈಡಲ್ಲಿ ನಾವು ಮಾತಾಡುವಾಗ. ಅವರಿಗೆ ಸಹ ಇಲ್ಲ, ನಾನು ನೋಡಿದ್ದೇನೆ, ಅವರೆಲ್ಲರಿಗೆ ಬೈಯೋದು. ಅವರಿಗೆ ಖುಷಿ ಆಗ್ತದೆ ಅಂತ ಬೈಲಿಕ್ಕೆಲ್ಲ ಅಲ್ಲ, ಅವರ ನೇಚರೇ ಆಗಿ ಕಾಣಬೇಕು ನನಗೆ. ಮನಶ್ರೀ ಇದ್ದೀರಾ? ಓ, ನೀವೇ ಕನ್ನಡ ಹೇಳಿಕೊಟ್ಟದವಾ? ಸ್ವಲ್ಪ ಬರ್ತದೆ. ಹೌದೌದು, ಬರ್ತದೆ. ಸ್ವಲ್ಪ ಅಲ್ಲ, ನನ್ನ ಪ್ರಕಾರ ಅವರಿಗೆ ಸರಿಯಾಗಿ ಕನ್ನಡ ಅರ್ಥ ಆಗ್ತದೆ. ಸ್ವಲ್ಪ ಅಲ್ಲ, ನನ್ನ ಪ್ರಕಾರ. ಅವರು ಹಿಂದಿ ಮಾತಾಡುವ ಸ್ಟೈಲಲ್ಲಿ ಗೊತ್ತಾಗ್ತದೆ ಅವರಿಗೆ ಕನ್ನಡ ಬರ್ತದೆ ಅಂತ. ಕೆಲವರಿಗೆ ಮಾತಾಡುವ ಗೊತ್ತಾಗ್ತದೆ ಅವರಿಗೆ ನಮ್ಮ ಕನ್ನಡ ಭಾಷೆ ಬರ್ತದೆ, ಆದರೆ ಅವ್ರು ಮಾತಾಡೋದಿಲ್ಲ. ನೀವೇ ಹೇಳಿಕೊಟ್ಟದ ಕನ್ನಡ, ಪರವಾಗಿಲ್ಲ. ಈಗ ನಿಮಗೆ ಬೈತಾರೆ. ನೀವು ಹೇಳಿಕೊಡಿ, ಮತ್ತು ನಿಮಗೆ ಬೈತಾರೆ. ನಾನೇ ಕನ್ನಡ ಎಲ್ಲಿ ಕೊಟ್ಟೆ? ನಾನು ಸ್ವಲ್ಪನೇ ಊಟ ಮಾಡೋದು, ಆದರೂ ನನ್ನ ಕರೀಲಿಲ್ಲ ಹಬ್ಬಕ್ಕೆ. ಊಟದ ಪ್ರಶ್ನೆ ಅಲ್ವಾ,
ಮನಶ್ರೀ ನೀವು ಬರಲಿಲ್ಲ ಅಲ್ಲ, ನಾನು ಮೊನ್ನೆ 4 ದಿನದಿಂದ ಲೈವೇ ಮಾಡಲಿಲ್ಲ. ಹಬ್ಬಕ್ಕೆ ಜೋರು ಗೌಜಿ ಅಲ್ಲ, ನಾನು ಮತ್ತೆ ವಿಡಿಯೋ ಹಾಕ್ತೇನೆ ನೋಡಿ ಹಬ್ಬ ಹೇಗೆ ಮಾಡಿದ್ದೇವೆ ಅಂತ ನಾವು. ಅಷ್ಟು ಗೌಜಿಲ್ಲವ, ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಸುರ್ಸುರು ಕಡ್ಡಿ ಒಂದು ಬಿಟ್ಟಿದ್ದೇನೆ ಆಯಿತಾ. ಅದಕ್ಕೆ ಎಂತ ಹೇಳೋದು ಗೊತ್ತಿಲ್ಲ ನಮಗೆ, ನಾವು ಸುರುಸುರು ಕಡ್ಡಿ ಅಂತ ಹೇಳೋದು. ಅದು ನಾನು ಶಾರ್ಟ್ ವಿಡಿಯೋ ಹಾಕಿದ್ದೇನೆ, ನೋಡಿ ಬನ್ನಿ ಬೇಕಾದರೆ. ಹೌದು ದುರ್ಗಾ ಸಿಸ್, ನನಗೆ ಸಹ ಹಾಗೆ ಅನಿಸುತ್ತೆ. ಹೌದೌದು, ನೀವು ಕಲಿಸಿ, ಮತ್ತೆ ನಿಮಗೆ ಬೈತಾರೆ ಅವರು. ದುರ್ಗಾ ಸಿಸ್ ಡ್ಯೂಟಿಗೆ ಹೋಗಬೇಕು, ಬಾಯ್. ಓಕೆ ಶ್ರೀಧರ್ ಬ್ರೋ, ನೀವು ಲೈವ್ ಎಷ್ಟು ಗಂಟೆಗೆ ಮಾಡ್ತೀರಾ ಹೇಳಿ? ಅಯ್ಯೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರಿಗೆ ಬೈತಾ ಇದ್ರು ಗೊತ್ತುಂಟ, ಮೊನ್ನೆ ನಾನು ಹೋಗುವಾಗ ಅವರ ಹೆಸರು ಬರುವುದಿಲ್ಲ ನನಗೆ, ಅವರಿಗೆ ಬೈತಾ ಇದ್ರು, ಅವರು ತುಂಬ ಬೈತಾ ಇದ್ರು. ಅದರೊಟ್ಟಿಗೆ ನನ್ನ ಹೆಸರು ಕೂಡ ಬಂತು, ನನಗೆ ಕೂಡ ಬೈತಾ ಇದ್ರು. ನನಗೆ ಹಿಂದಿಯಲ್ಲಿ ಬೈಲಿಕ್ಕೆ ಸರಿ ಆಗುದಿಲ್ಲಲ್ಲ, ಅವ್ರಿಗೂ ಎಲ್ಲಿಗೆ ಬರ್ತಾರೆ ಅವರ ಲೈವಲ್ಲೆಲ್ಲ, ಅದಕ್ಕೆ ನಾವು ಬೇಡ ಅಂತ, ಅವರ ಲೈವಲ್ಲಿ ಬೇಡ ಹೋಗಿ ಮಾತಾಡೋದು. ಅವರು ಇಲ್ಲಿ ಮಾತಾಡಿದರೆ, ನಾವು ನಿಮ್ಮ ಲೈವಲ್ಲಿ ಮಾತಾಡಿದರೆ ನಾವು ಮಾತಾಡ್ಬೋದು. ಸಂಡೇ ಮಾತ್ರ ನಾನು 5 ಗಂಟೆಗೆ ಸಾಯಂಕಾಲ. ಓಕೆ ಓಕೆ, ಸಾಯಂಕಾಲ 5 ಗಂಟೆಗೆಯಾ? ಓಕೆ. ನೀವು ಬ್ಯುಸಿಯಾ, ಅಷ್ಟು ಬ್ಯುಸಿಯಾ? ಹುಚ್ಚಿ ಅವಳು ದುರ್ಗಾ ಸಿಸ್ಸು. ಅಯ್ಯೋ ನಗ್ತಾ ಇದ್ದೀರಾ ಹಾಗೆ ಹೇಳಿ. ಅಯ್ಯೋ ಇಲ್ಲ, ಮಾತಾಡೋ, ನಿಮಗೆ ಸಪೋರ್ಟ್ ಮಾಡ್ತಾರೆ ಶ್ರೀಧರ್ರು, ನಿಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಅವರು. ನಮಗೇನು ಗೊತ್ತಾ, ನಮ್ಮ ಲೈವಿಗೆ ಬಂದರೆ ಎಲ್ಲರಿಗೂ ಕೂಡ ಒಂದು ಮಾತಾಡೋದು ಅಭ್ಯಾಸ. ಏನು ಗೊತ್ತಾ, ಹಾಯ್, ಈಗ ನೀವಿದ್ದರೆ ನಿಮಗೆ ಬೇರೆಯವರು ಹಾಯ್ ಹೇಳ್ತಾರೆ, ಹಾಗೆ ಅವರಿಗೆ ಹಾಗೆ ಹೇಳಲಿಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ನೀವೇ ಅವರನ್ನು ನಿಲ್ಲಿಸ್ತೀರಿ, ಬೇಡ 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 ಅಂತ. ನನಗೆ ನಗಲಿಕ್ಕೆ ಬರೋದು ಆಗ. ಬೇಡ ನನಗೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಾವು ಒಬ್ಬರಿಗೆ ಹೆಚ್ಚು ತಲೆ ಕೂಡ ಬಾಗಬಾರ್ದು. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಅಲ್ಲಿ ನಾವು ಹೆಚ್ಚು ತಲೆ ಬಾಗಬಾರ್ದು. ಹಾಗೆ ನಾನೇ ಹೇಳೋದು, ಮತ್ತು ನಿಮಗೆ ಗೊತ್ತಿಲ್ಲ ಹಾಗೆ. ನಿಮ್ಮ ಹೇಗೆ ಇದಿದೆ ಅಂತ ಗೊತ್ತಿಲ್ಲ ಒಪಿನಿಯನ್. ನನ್ನ ಒಪಿನಿಯನ್ ನಾನು ಹೇಳಿದ್ದು ಶ್ರೀಧರ್, ಬೇಜಾರು ಮಾಡಬೇಡಿ. ಓಕೆ, ಬಾಯ್ ದುರ್ಗಾ ಸಿಸ್, ಬಾಯ್ ಶ್ರೀಧರ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಎಲ್ಲರೂ ಹೋದ್ರ ಮಾರ್ರೆ? ಓಕೆ, ಬಾಯ್ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕ್ರಾಸ್ಟ ಸಿಸ್ ಬರ್ತಾರೆ. ಹಾಯ್ ಕ್ರಾಸ್ಟ ಸಿಸ್, ವೆಲ್ಕಮ್. ಚಾ ಪರಿಯರೆ ಕ್ರಾಸ್ಟ ಸಿಸ್, ದಾದ ತಿಂಡ್ರೆ ಲೈಕ್ ಪನ್ನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕ್ರಾಸ್ಟ ಸಿಸ್. ಬೊಕ್ಕ ತಿಂಡ್ರೆದ ಅದೇ ಚಾಕ್ ಇನಿ ಪೋತಿದ್ದಾರೆ ಒಡೆಲ್ಲ ವೀಡಿಯೋ ಮಲ್ಪರೆ ಮುಗಿಂಡ ದಿವಾಲಿ. ದಿವಾಲಿ ಮುಗಿಂಡಿ. ನಾನೊಂಜಿ ತುಳಸಿ ಪರ್ಬೊಂಡತ್ತೆ ಎಲ್ಲ ಅಂಜಿ ತುಳಸಿ ಪರ್ಬೊಂಡು ತಿಂಡ್ರೆ ಚಪಾತಿ, ಎಂಕಲ ಚಪಾತಿ ತಿಂಡ್ರೆ ಒಂಜಿ ಅರ್ಧವಾಸಿ ಮುಗಿಂಡು. ನಾನು ಅರ್ಧವಾಸಿ ದೀಪ ಎಲ್ಲ ಜಿಂದಕ್ಕೆ ತುಳಸಿ ಬರ್ಪಾಗ ಪೋರೆ ಉಂಡು ಅಂದೆ ಪೋಪಾರ ಇನ್ನು ವಿಡಿಯೋ ಅನ್ಪರೆ. ಬಕ್ಕ ವಿಶೇಷಪುರ ಕ್ಲಾಸ್ಟಸಿಸ್ ಏನಿಟ್ಟು ತುಳಿ ಜನ ನಿಜ್ಜಿಯರು ಅವು ನೆಟ್ವರ್ಕ್ ಪೂಜಾ ಅದಾದಂದೆ ಗೊತ್ತಿಜ್ಜಿ ಅವ್ರ ಭಜನೆ ಬತ್ತು ಪೋಯರು. ಬಕ್ಕ ಮಧ್ಯಾಹ್ನ ಕಜಿಪ್ದಾದೆ ಇನಿ ಒಂಚಿ ಪೋಯರೆ ಕ್ಲಾಸ್ಟಸಿಸ್. ಮಾರಿ ಬತ್ತಂಡ ಪೋಪೆ ಮಾರಿ ಬತ್ತಂಡ ಪೋಪೆ ಇನಿ ಮೂಲೆ ಕೊಡ್ಲ ಕೊಡ್. ಓಕೆ ಅವು ಏತು ಪೋಂಡು ವೀಡಿಯೋ ಪತ್ತಿಗೆ ಪೋಂಡೆ ಕಮೆಂಟ್ ಬರೋಂದೆಣ್ಣತ್ತೆ ಐಟ್ ಶಾರ್ಟ್ ಮಾಡ್ಯಾರತ್ತೆ ಅವತ್ತು ಏನು ಕಮೆಂಟ್ ಮಲ್ದಿಜ್ಜಿ ಏನು ಶಾರ್ಟ್ ತುದು ಲೈಕ್ ಕೊಡ್ದು ಬತ್ತೆ ಕಮೆಂಟ್ ಮಲ್ಪೆರೆ ಅಂದಾಗ ನಾ ಅವ ಕಾಲ್ ಬತ್ತು ನಾನು ನಿಂಗೆ 1.6 ಬೋತು ಅಂದತೆ
ಸನ್ನಿ ಮಾರೈಕೆ ಏರಿ ಇಚ್ಚಿ ಬೈಚಿರಿ ಎಲ್ಲ ಬೈಚಿರು ನಮ್ಮ ಮಕ್ಳು ಎಲ್ಲ ಬೈಚಿರಿ ಮನಶ್ರೀ ಬತ್ತೇರು ಬಕ್ಕ ಶ್ರೀಧರ್ ಬ್ರೋ ಬತ್ತೇರು ಬಕ್ಕ ಸರಿತ ಸಿಸ್ ಬತ್ತೇರು ಆಪುಂಡು ಕೈತಲುಂಡು ಅಂದೆ ಆವಡ್ ಕುಡಲಾತ್ ಪಾಡ್ 20K 25K ಪುರ ಆವಡ್ ಬಕ್ಕ ಅವು ಪೂರ ಅಂಚಿನ ನಮ್ಮ ವೀಡಿಯೋ ಪಾಡ್ನೋಡತೆ ಫುಲ್ಲು ತೂಪೇರು ಕೆಲವೇರು கமெண்ட் தூண்ட தெளிக்க பார்ப்பேன் அந்த யாருக்கோட தூயே கெல்லாவ தூயே கமெண்ட் என்ன கொஞ்சம் ஏற ரெண்டு லைக் ಕೊಡ್ತೀರಿ ಯಾರು ಕಮೆಂಟ್ ಮಾಡ್ತೀರಿ ಕೆಲವೇರಿ ನೆರೆದು போತೀರಿ ದಾಯ போತೀನಿ ಅದೇ ಅಂದ ತಿಕ್ಕಣೆ ಮಲ್ಲೇಜ್ ತಿಕ್ಕಾಡು ಅವನ ಪಣ್ಯತೆ ಹಂಚಿದ ವೀಡಿಯೋ ಪೂರ ತೂಪೇರು ಬಕ್ಕ ಕೆಲವರು ಶೇರ್ ಮಾಡ್ಪೇರು ಅವೇನು ಶೇರ್ ಆತಜೆ ಅವು ಗೊತ್ತಾಪಜೆ ಅಂದತೆ ಐಟು షేర్ మల్పేరు ನಾನು ఈరోజు మళ్ళీ యూట్యూబర్ ఆపరియే ಅಂದು ಕಮೆಂಟ್ಗಳ ಲೈಕ್ ಕೊಡ್ತೇರು ಸುಮಾರು ಜನ ತಂದು ಕಮೆಂಟ್ಗಳ ಪೂರ ಲೈಕ್ ಪೂರ ಕೆಲವರು ಕಮೆಂಟ್ ಪೂರ ತೂಪೇರು ದಾದ ಕಮೆಂಟ್ ಮಲ್ದೇರು ಅವು ಪೂರ ತೂಪೇರು ಎಂಕು ಜಾಸ್ತಿ ಕಮೆಂಟ್ ಪೂರ ತೂಪಿನ ಅಭ್ಯಾಸ ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ ಮನಶ್ರೀ ಥ್ಯಾಂಕ್ ಯು ಸೋ ಮಚ್ ಶೇರ್ ಗೊತ್ತಾಪುಜತೆ ನಮ್ಮ ಶಾರ್ಟ್ ವಿಡಿಯೋ ಮಾತ್ರ ಶೇರ್ ಗೊತ್ತಾಪಿನತೆ ಐಟ್ ಗೊತ್ತಾಪುಜಿ మలుతుప్పేరు ఆ పత్తికి ముట్ట ఆవిడ పండ మలుతుప్పేరు అవే ఆ మంది నక్కులు అయితే అపోజిట్ పార్టీ షేర్ మలుతుప్పు అవే నల్ల నల్ల బలిపుండవు లేకపోతే భారీ కమ్మి ఆ వీడియో పాడిదిని ఎన్న ప్రకారం ఏర్లా ಐಟು ಸಬ್ಬಾತ್ ಜೆರೆಗ್ ಸಬ್ಬಾತ್ ಜೆ ಯಾನ ನ್ಯೂಸ್ ಚಾನಲ್ಗೆ ಹೋದು ಕಮೆಂಟ್ ಪಾಡೋದು ಬರ್ಪೆ ಅಂದೆ ಮಂದಾರ ಮೇಡಮ್ ಎಲ್ಲಿಗೆ ಹೋದರು ಮಂದಾರ ಮೇಡಮ್ನ ಪತ್ತೆ ಇಲ್ಲವ ಮನಶ್ರೀ ಇದು ರೀಲ್ಸ್ ಎಲ್ಲ ಹಾಕ್ತಾರಲ್ಲ ನನ್ನ ಅಂಚಿನನೇ ಪಾಡು ನಂದಂದ ಅಂಚಿನಿಟ್ಟು ಅಂತಂದು ಉಪ್ಪು ಅದೇ ತೂಪೇರು ಜನಕ್ಕಳು ತೂಪಿಲಕ್ಕ ಪಾಡ್ನ ಎಡ್ಡೆ ಬಕ್ಕ ಈರ ಮೀನ್ ದೊಡ್ಡತೆ ಅವು ದಕ್ಕೆದ ಅವಳ ತೂಪೇರು ಜನಕ್ಕಳು ಒಟ್ರಸಿ ಹೊರ ವೈರಲ್ ಅಂಡ ಬಕ್ಕ ತೂಪೇರು ಅಂದೆ ಐಟ್ ಸಬ್ಬು ತಿಕ್ಕುಡಿರಿಗೆ ಎಂಕಲ ಅಂಡ ಐಟ್ ಸಬ್ಬು ತಿಕ್ಕುಡು ಐಟ್ ಮಸ್ತ್ ಸಬ್ಬು ಬರ್ಪುಂಡು లేకపోతే రాజకీయతే పొలిటిక్స్ ఇంకొంచెం కప్ప కట్టుంది మరి పాత ನೆರುಂಡಕ್ಕೆ ನಂದು ಕೆಲವೇ ನೆರಪೇರು ಸರಿ ನಮಕ್ ಈ ದಾಯಪೋತೀನಿ ಬಕ್ಕ ಕೆಲವೊಂದು ಇತ್ತುಂಡು ಕೆಲವೇ ಅಂತ ಶಾರ್ಟ್ ವಿಡಿಯೋ ಒಂದು ಇತ್ತುಂಡು ಐಟೊಂದು ಹೆಂಗೆ ಅರ್ಥ ಇಜವು ಕಮೆಂಟ್ ಮಂಗಳೂರಿನಲ್ಲಿ ಇಂಥವರಿದ್ದಾರೆಯಾ ಪಂದು ಒಂಜಿ ಕಮೆಂಟ್ ಇತ್ತು ನೀರು ತುಯ್ಯಾರೆ ಹೆಂಗೆ ಹೌದಾದ ಸಬ್ಬಿಟ್ಟೆ ಪೂರ ವೀಡಿಯೋಗೆ ಬರ್ಪುಣ ನಂದು ವೀಡಿಯೋಗೆ ಬರ್ಪುಣ ಅವೇ ಇರಿಗೆ ಹೆಚ್ಚ ಸಬ್ಬಾಯಿನೇ ಐಟತೆ ಇರ್ನ ಮೋನವನ ಗಾತು ಸಬ್ಬಿತ್ತು ಜತೆ ಇರಿಗೆ ವೀಡಿಯೋ ವೈರಲ್ ಆಯ್ಬಕ್ಕನೆ ಸಬ್ಬು ಜಾಸ್ತಿ ಆಯ್ನತೆ ಮನಶ್ರೀ ಹಾಯ್ ಪನೊಂದುಲ್ಲೇರು TV17 ಅವ್ರು ಬಂದರು ಮಾಮಿ ಹ್ಯಾಪಿ ಬರ್ತ್ಡೇ. ಓ 17 ನನ್ನದು ಹ್ಯಾಪಿ ಬರ್ತ್ಡೇ ಆಗಲಿಲ್ಲವ, ಮೊನ್ನೆಯಿಂದ ಹ್ಯಾಪಿ ಬರ್ತ್ಡೇ ಆಗಲಿಲ್ಲ, ಇವತ್ತೇ ಆದದ್ದು ಹ್ಯಾಪಿ ಬರ್ತ್ಡೇ. ಹೇಳ್ತಾ ಇದ್ದಾರೆ ಮನಶ್ರೀ ಅದು ಕ್ರಾಸ್ಟಸಿಸ್, ಮನಶ್ರೀ ಅದು ಕ್ರಾಸ್ಟಸಿಸ್ ಅಂದು ಮೋಜಿಕೆ ಕೈತಲುಲ್ಲೆ ಅಂದಂದು ಆವಡ್ ಕೆಲವರಿಗೆ ಒಂದು ಲೈವ್ ವೈರಲ್ ಆಂಡ್ ಐಟ್ ಸಬ್ಬ ಹಾಕೊಂಡು ಮಸ್ತ್ ಹಾಕೊಂಡು ನಮ್ಮ ಗೀತಾ ಸಿಸ್ಗೆ ಗೀತಾ ಲೈಫ್ ಸ್ಟೈಲ್ ದರೆಗೆ ಅರೆಗೆ ಐಟೆ ಆತೀನಿ ಸಬ್ಬು 10K 14K ಮುಟ ಆತನ ಯಾರನ್ನ ಸಬ್ಬ ಅವು ಪೂರ ಲೈವ್ ವೈರಲ್ ಆದಾತೀನಿ ಅರೆ ಕೈತಲ್ಲ ಲೈಕ್ ಡನ್ ಅವೇ ಲೈವ್ ವೈರಲ್ ಆಂಡಲ್ಲ ಅದೇ ಗೊತ್ತುಂಡೆ ಕಮೆಂಟ್ ಬರ್ಪುಣತೆ ಅವೆಲ್ಲ ಒಂದು ಮಲ್ಪುಣೊಂದು ಬೋರ್ಡು ನೆಟ್ಟಿಲ್ಲ ಕಮೆಂಟ್ ಮಸ್ತ್ ಬರ್ಪುಂಡು. ಕೆಲವೇರು ನಮ್ಮನ್ನು ಪುಗಾರ್ದು ಪಾಡುವೇರು, ಕೆಲವೇರು ನೆರೆದು ಪಾಡುವೇರು, ಕೆಲವು ಬ್ಯಾಡ್ ಕಮೆಂಟ್ಸ್ ಉಪ್ಪುಂಡು, ಕೆಲವು ಎಡ್ಡೆ ಪಾಸಿಟಿವ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಅಂಚೆ ಪುರಪ್ಪುಣದು.
ಅಂದಂದು ವೀಡಿಯೋಗೆ ತಿಕ್ಕೊಂಡೆ ಬೆಸ್ಟ್ ನೆಕ್ಸ್ಟ್ ವೀಡಿಯೋ ತುಪ್ಪಿರ ಅಂದಂದು ಅವೆಡ್ಡೆ ಬರ್ಸ ಇಜ್ಜೆ ಅಲ್ಪ ಉಂಡಿ ಬರ್ಸ ಕಾಂಡೆ ಇತ್ತು ಜೋಕುಲು ಶಾಲೆ ಪಿದರ್ ನಾ ಬರ್ಸ ಕಾಂಡೆ ನಿಜ ಲಕ್ಕಿನೇ ನಿಜ 4 ಲಕ್ಕದೈತೆ ಅಲ್ಪ ನಿಜ ಬರ್ಸ ಇತ್ತು ಇತ್ತೇವಂತೆ ಕಮ್ಮಿ ನಾನು ಮುಗಾಲುಂಡು ಅಂಡ ಕೋಡೆ ತೆಡಿಲು ಪೂರ ಕಮ್ಮಿ ತೆಡಿಲಿಜ್ಜಿ ಖಾಲಿ ಬರ್ಸನೆ ಬರ್ಸಲು ಅಂತೆ ಗಾಳಿಲ್ಲ ಮಾಮಿ ಟಿಫಿನ್ ಅಂಡ ಆಯಿತು TV 17 ನಿಮ್ದಾಯ್ತಾ ಬಿಸಿಯಾ ರಜೆ ಇವತ್ತು ಮುಗಾಲು ಆತು ನಂದು ಮುಲ್ಪಲ ಒಂತೆ ಮುಗಾಲುಂಡು ತುಳಿಗೆ ಅಲೆ ಅಂಚು ಒಂತೆ ಉಂಡು ಆಮೇಕುಂಡು ಮುಗಾಲು ಗಾಳಿ ಬತ್ತನ ರಟ್ಟದು ಪೋಪುಡು ಮುಗಾಲು ಹಿಂಗೊಂಜಿ ಬರ್ಸ ಹೊತ್ತಿಗೆ ಶೀತಲ ಕಮ್ಮಿ ಆಪುಚ್ಚು ನನ್ನವರು ಬಂದರು ಲೈಕ್ ಕೊರಿಯ ಬಂದರು ಥ್ಯಾಂಕ್ ಯು ಸೋ ಮಚ್ ನನ್ನವರೇ ಥ್ಯಾಂಕ್ ಯು ನನಗೆ ನಿಮ್ಮ ಲೈವಿಗೆ ಬರಲಿಕ್ಕೆ ಆಗಲಿಲ್ವಾ ಮಾರ್ರೆ ಬರ್ತೇನೆ ಇವತ್ತು ಬರ್ತೇನೆ ಹಾಯ್ ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ ಹಾಯ್ ಜಗ್ಗಣ್ಣ ವೆಲ್ಕಮ್ ಚಾಪರಿಯರೇ ಜಗ್ಗಣ್ಣ TV 17 ಕಾಫಿ ಆಯಿತಾ ಹಾಯ್ ನನ್ನವರು ಬ್ರದರ್ ನನ್ನವರು ಸಿಸ್ಟರ್ ಅವರು ಸರಿತ ಸಿಸ್ಟರ್ ನನ್ನವರು ಸಿಸ್ಟರ್ ಅವೇ ಸಿಸ್ಟರ್ ಹಾಯ್ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ ಥ್ಯಾಂಕ್ ಯು ಸೋ ಮನದಲ್ಲೇರು ಸೂಪರ್ ಸಪೋರ್ಟ್ ಉಳ್ಳೇರು ಮನಶ್ರೀ ಥ್ಯಾಂಕ್ ಯು ಮನಶ್ರೀ ಹಾಯ್ ಶ್ರೀ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಬರ್ತೀರು ಸಂಪತ್ ಬ್ರೋ ಹಾಯ್ ವೆಲ್ಕಮ್ ಲೈವ್ಗೆ ಏರ್ಪುರ ಬರ್ತೀರಿ ಲೈವ್ಗೆ ಪೂರ ವೆಲ್ಕಮ್ ಅಂತಂದಲ್ಲಿ ನಿಕ್ಲೇನು ಮಾತಿರಲ್ಲ ಹಾಯ್ ಕಪ್ಪು ರಾಣಿ ಪಣಂದುಲ್ಲೇರು ಜಗ್ಗಣ್ಣೆ ಜ್ಯೋತಿಸಿಸ್ ನನ್ನ ಲೈವ್ಗೆ ಮಸ್ತ್ ದಿನಾಣೆ ಅನ್ಕೊಂಡೆ ಜ್ಯೋತಿಸ್ ಹಾಯ್ ಸಿಸ್ ಪಣದಲ್ಲಿ ಹಾಯ್ ಜ್ಯೋತಿಸ್ ವೆಲ್ಕಮ್ ಕಾಫಿ ಆಯ್ತಾ ಜ್ಯೋತಿಸ್ ನನ್ನವರೇ ನಿಮ್ಮದು ಕಾಫಿ ಆಯ್ತಾ ಟೀ ಆಯ್ತಾ ಗುಡ್ ಮಾರ್ನಿಂಗ್ ಏನು ಸಂಗೀತ ಅವರೇ ಶೀತ ಆಗಿದೆ ನೀವು ಅಂದಿಯೇ ಶೀತ ಆತನು ಎಂತ ಶೀತ ಪೋಪು ಜಾನು ಇಟ್ಟು ನನ್ನ ತೆಮ್ಮಲ ಸ್ಟಾರ್ಟ್ ಆಪು ನಿಂಗೆ ದೊಂಡೆ ಅಲ್ಪ ದೊಂಡೆ ಆಪು ಒಂಥರ ಮಕ್ಕಿಲ ಕಾಪು ಲೈಕ್ ಡನ್ ಮಾಡೋದು ಜ್ಯೋತಿ ಅಕ್ಕ ಹಾಯ್ ಪನಂದ್ರೆ ಥ್ಯಾಂಕ್ ಯು ಜ್ಯೋತಿ ಸಿಸ್ ತಿಂಡಿದದು ಎಂಕು ಚಪಾತಿ ಕ್ರಾಸ್ಟ್ ಸಿಸ್ ಚಪಾತಿ ಜಗ್ಗಣ್ಣದದೇ ತಿಂಡಿ ಸರಿತ ಸಿಸ್ಗೆ ಸಂಜಿಗೆ ರೊಟ್ಟಿ ಸಂಪು ಹಾಯ್ ಪರಂದು ನನ್ನವರು ನಮಗೆ ಬೆಂಬಲ ಕೊಡಿ ಸಿಸ್ ನೋಡಿ ಸರಿತ ಸಿಸ್ಗೆ ಬೆಂಬಲ ಕೊಡಿ ಆಯಿತಾ ಸಂಪತ್ ನಮಸ್ತೆ ಪನದಲ್ಲಿ ಜ್ಯೋತಿ ಸಿಸ್ ಹಾಯ್ ಪನದಲ್ಲಿ ಜ್ಯೋತಿ ಸಿಸ್ ಸಂಪತ್ ನಮಸ್ತೆ ಪನದಲ್ಲಿ ಹಾಯ್ ಜ್ಯೋತಿ ಸಿಸ್ ಪನ ಸಂಪತ್ ಅವರೇ ಮನಶ್ರೀ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನವರು ಮುನ್ನಿ ಯಾರು ಮುನ್ನಿ ಮೇರಿಯೇ ನಮ್ಮ ಕ್ರಾಸ್ಟ ಸಿಸ್ ಮೇರಿಗೆ ಮುನ್ನಿ ಗೊತ್ತು ಜೇರಂದು ಅವು ಕ್ರಾಸ್ಟ ಸಿಸ್ ಜ್ಯೋತಿ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನನ್ನವರು ಯಾರು ಅವರ ಹತ್ರ ಕೇಳಬೇಕು ಮಾತ್ರ ಸಿಸ್ ಅಂತ ಗೊತ್ತುಂಟು ಅವರದ್ದು ನನ್ನವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತು ಸರಿತ ಅವರೇ ಬೆಂಬಲ ಕೊಡುವ ಅಂತ ಹೇಳ್ತಾ ಇದ್ದಾರೆ ಎನ್ನ ಮೆಸೇಜ್ ಓದ್ಲಾಂಡು ನನ್ನ ಬಾಡ್ಲಿ ಮೆಸೇಜ್ ತುಕ ನೀನು ಲೇಟ್ ಬರ್ತೀನಿ ಮಾರ್ರೆ ಮತ್ತೆ ಬೇಲೆ ಅದು ಪೂರ ಬರ್ತೀನಿ ಬೇಲೆ ತೂನಾಗ ಮಂಡೆ ಇಚ್ಚಪಡು ಪೂರ ಲೈವ್ ಅದು ಪೂರ ಬೇಲೆ ಮಲ್ಪೆರೆ ಸಾಕಾಪುನಿ ಮಧ್ಯಾಹ್ನ ಜೋಕುಲು ಬನ್ನಿ ಉಂಟು ಬೇಲೆನೇ ಆಪು ಜೋರ ಸೂಪರ್ ಸಪೋರ್ಟಲ್ಲಿದ್ದಾರೆ ನಾನು ನಿಮ್ಮವರೇ ಪೋಡಿಗೆ ಬೇಡ ನನ್ನ ನಂಬಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನನ್ನವರು ಹೌದೌದು ಅವರು ನಮ್ಮವರೇ ನನ್ನವರು ದಾನೆ ಲೇಟ್ ಸಿಸ್ ದಾಲೆಜ್ಜಿ ಸಿಸ್ ಪೂರ ಬೇಲೆ ಅಲ್ಪ ಎತ್ತುನಿ ಏನು ಜೋಕು ಶಾಲೆ ಪೋಯ್ ಬಕ್ಕ ಅಂಚೆ ಮಾತ ಬೇಲೆ ಅದು ಅಡಿಗೆ ಪೂರ ರೆಡಿ ಮಾಡ್ತಿದ್ದು ಬರ್ತೀನಿ ದಾಲ್ ದಿಯೆ ವೈಟ್ ರೈಸ್ ದಿಯೆ ನಾನು ಬಕ್ಕೊಂಜಿ ಬಂಗುಡೆಗಾಯಿ ಪೆರುಣಿ ಅಂತಿನ ಪುಜಿನಿ ಎಂಕ ಶುಕ್ರವಾರ ಹಸ್ಬೆಂಡ್ ಕೊಂಚ ಬಂಗುಡೆಗಾಯಿ ಪೆರುಣಿ ಆತೆ ಅಡಿಗೆ ನಿಂತ ಅಟಿಲ ಹಾಕೊಂಡು ಬಕ್ಕ ನನ್ನ ಐಕೊಂತೆ ಬೇಗ ಬೇಲೆ ಮಲ್ತೀನಿ ಬೇಗ ಒಂಜಿ ಲೈವ್ ಪೋದು ಬರ್ಕ ಅಪ್ಪ ಕೊಂಜಿ ಬೇಲೆ ಹಾಪಡತಿ ಒಂಜಿ ಬೇಲೆ ಒತ್ತಾರೆ ಹಾಪು ಲೈವ್ ಪೋದು ಬರ್ತದೆ ನನ್ನ ಜ್ಯೋತಿ ಅವರೇ ತಿಂಡಿ ಅಂತ ರಾಹುಲ್ ಬ್ರೋ ಬಂದರು ಹಾಯ್ ರಾಹುಲ್ ಬ್ರೋ ವೆಲ್ಕಮ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಸಂಪತ್ ಒಡೆ ಪೋಯಿರು ಶಾಂತ ಸಿಸ್ ಬೈಜ್ಯರತೆ ನನ್ನವರು ನಗ್ತಾ ಇದ್ದಾರೆ ನನ್ನವರ ಕನ್ನಡಕ್ಕೆ ನೋಡಿ ಗುರ್ತಿಡೀರಿ ಆಯ್ತಾ ರಾಹುಲ್ ಬ್ರೋ ಹಾಯ್ ಪನದ್ರೆ ಜಗ್ಗಣ್ಣೆ ಒಳ್ಳೇರು ಜಗ್ಗಣ್ಣ ಚಾಪರಿಯರೇ ಜಗ್ಗಣ್ಣ ಒಂಜಿ ಪದ್ಯ ಪಂತೀರಿ ಮಾರ್ರೆ ಅವು ಶೋಕಿತ್ತು ನೀ ಜಗ್ಗಣ್ಣ ಅವು ಈರೇ ಪಂತೀರ ಪದ್ಯ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ
ಶುಭ ಕೋರಿ ಆಡೋಣ ಬಾ ಕೋಗಿಲೆ. ಎಷ್ಟು ಶೋಕಾತನಿಯೇ ಜಗಣ್ಣ ಪದ್ಯ. ಸಂಪತ್ತು ಎಲ್ಲಿದ್ದೀರಾ ನನ್ನವರು ಕೇಳ್ತಾ ಇದ್ದಾರೆ. ಚಾಂಡ್ ಪನ್ನೊಂದಿಲ್ಲೇರು. ಜ್ಯೋತಿ ಅವರು ಯಾರು? ಜ್ಯೋತಿ ಅವರು ಜ್ಯೋತಿ ಸಿಸ್ ಜ್ಯೋತಿ ಇರು ಬೈದಾರು ಜ್ಯೋತಿ ಸಿಸ್ನ ಲೈವ್ಗೂ ಸಂಪತ್ತು ನಾ ಬಂದೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ನನ್ನವರು. ಚಾಂಡ್ ಪನ್ನೊಂದು ದಾದ ತಿಂಡಿಯೇ ಜಗಣ್ಣ ಮೇರೆಗೆ ನನ್ನವರಿಗೆ ಎಂತ ತಿಂಡಿ? ಹಾಯ್ ಸಂಪತ್ತಣ್ಣ ಅಂತ ಹೇಳ್ತಾ ಇದ್ದಾರೆ. ಸರಿತ ಸಿಸ್ ಆಂಡ್ ಚಾ ಸಂಪತ್ತಣ್ಣ ಪನ್ನೊಂದಿಲ್ಲೇರು. ಸರಿತ ಸಿಸ್ ಇದು ಕೋಸ್ಟಲ್ ಸಿಸ್. ನಾನು ಒಂದು ಹುಡುಗಿ ಸಂಪತ್ತವರೇ. ಅಯ್ಯೋ ನನ್ನವರು ನೀವು ಯಾರು ಅಲ್ಲ ಕೂಡ ನನ್ನವರು ಯಾರು ಪಂಡೇರಿ ಯಾರು ನಿಕಲ್ನ ಹಾಕೊಲಿ ಒಂದು ಮಲ್ಪೊಚ್ಚಿ ಬಂಡೆ വെച്ച് ಮಲ್ಪೊಚ್ಚಿ ಯಾನು ಸಿಂಗರ್ ಅಂದಿ ಭಾರಿ ಶೋಕಾತನ ಪದ್ಯ ಎಂಗೆ ಲಾಯ್ಕಣ ಎಂಗೆ ಇಷ್ಟದ ಪದ್ಯವು ರಾಮಚಾರಿದ ಈರ್ ಪಣ್ಯ ಆತ ಶೋಕ್ ಮನ್ಪರ ಜಗ್ಗಣ್ಣ ಇರೋ ದೇವ ಮಸ್ತ್ ಲಾಯ್ಕಾತನವು. ಜಗ್ಗಣ್ಣ ಹಾಯ್ ಪನ್ನೊಂದಿಲ್ಲೇರು. ರಾಹುಲ್ ಬ್ರೋ ಜಗ್ಗು ಬ್ರೋ ನಮಸ್ತೆ ಪನ್ನೊಂದಿಲ್ಲೇರು. ಸೂಪರ್ ಸಪೋರ್ಟ್ ಉಳ್ಳೇರು. ಜ್ಯೋತಿ ಅಕ್ಕ ಹಾಯ್ ಪನ್ನೊಂದಿಲ್ಲೇರು. ಸರಿತಕ್ಕ ಸಜ್ಜಿಗೆ ಬಜಿಲಿ ಇರೆಗೆ ದಾಯೆ ಸಜ್ಜಿಗೆ ಬಜಿಲು ಇರೆಗೆ ದಾಯೆ ದಾದಿ ಅರೆಗೆ ಸಜ್ಜಿಗೆ ಬಜಿಲು ಹತ್ತಾರೆ ಸಜ್ಜಿಗೆ ರೊಟ್ಟಿ. ರಾಹುಲ್ ಬ್ರೋ ನಮಸ್ತೆ ಪನ್ನೊಂದಿಲ್ಲೇರು. ಓ ಜಗ್ಗು ಬ್ರೋ ಸಾಂಗ್ ಸೂಪರ್ ನಾನು ಕೇಳಿ ಬಂದೆ ಸೂಪರ್ ಅಂದ. ಹೌದೌದು ಸಾಂಗ್ ಸೂಪರ್ ಇಜ. ನನ್ನವರು ಅವರು ಸಿಸ್ ನನ್ನವರು ಅವರು ಸಿಸ್ ಯಾರು? ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನನ್ನವರು ಅವರೇ ಹೇಳಬೇಕು. ನಾನು ನಿಮ್ಮವರೇ ಪೋಡಿಗೆ ಬೇಡ. ಹೌದೌದು ನನ್ನವರು ಅವರೇ ಹೇಳಬೇಕು ಯಾರು ಅಂತ. ನನ್ನವರು ಯಾರು ನಿಮ್ಮವರು ಯಾರೋ ಗೊತ್ತಿಲ್ಲ ರಾಹುಲ್ ಬ್ರೋ. ನೀವು ಹೇಳಬೇಕು ನಿಮ್ಮವರು ಯಾರು ಅಂತ. ನೀವು ಹೇಳಿದರೆ ಗೊತ್ತಾಗ್ತದೆ. ಇದು ಇಲ್ಲಿರುವ ನನ್ನವರು ಬೇರೆ ಅದು. ಹಾಯ್ ಜ್ಯೋತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಜಗ್ಗು ಬ್ರೋ. ಅಂದಿ ರಾಹುಲ್ ಬ್ರೋ ಈಗ ನೋಡು ನಿಮ್ಮವರು ಯಾರು. ನನ್ನ ಪರಿಚಯ ನಿಮಗೆ ಇದೆ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನನ್ನವರು ಅವರು ಒಂದು ಹುಡುಗಿ. ಯಾವುದೌದು ನನ್ನವರು ಕೂಡ ಒಂದು ಹುಡುಗಿ. ಸಂಪು ಅಲ್ಲಿ ಸಂಪು ಗೋಳಿ ಬಜ್ಜಿ ಮಲ್ಪರು ಪೋಯರ ಸಂಪು ಸಂಪತ್ತು ಒಲ್ಲೇರು. ಸಂಪತ್ತು 8 ಗಂಟೆಗೆ ಲೈವು. ನನ್ನವರು ಯಾರು ಹೆಸರು ಇಟ್ಟಿಲ್ವಾ? ಇಜ್ಜಿಜ್ಜಿ ಹೆಸರು ದೀತಿದ್ದೀರಿ ಬೇತೆ ಹೆಸರು ಉಂಡಾರ್ನ. ಜಗ್ಗು ಬ್ರೋ ತಿಂಡಿ ಆಂಡೆ ಕೆಲವೊಂದು ಲೇಜೋತ್ಸಿಸ್ ಜೊತೆಯಾಗಿ ಹಿತವಾಗಿ ಸಿರಿನಲಿವಾ ಸಿರಿ ಕುಣಿವಾ ನನ್ನ ಬದುಕಲ್ಲಿ ನೀ ಎಂದು ಜೊತೆಯಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ. ಹೌದು ನಾನು ಹುಡುಗಿ ಸೂಪರ್. ನಮ್ಮೂರ ಇವರಾಣಿ ದುರ್ಗಿ ಕಲ್ಯಾಣವಂತೆ ಇರ ಮಂಡೆ ಜಗ್ಗಣ್ಣ ಅವು ಭಾರಿ ಶೋಕುಂಡದೆ ಪದ್ಯ. ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲೇ ಮದುವೆ ಹೆಂಗೆ ರಿಲಿಕ್ಸ್ ಬರ್ಪೂಜಿ ಮಾರ್ರೆ ಆಯ್ತಾ. ಮಸ್ತ್ ಹೆಂಗೆ ಇಷ್ಟ ಪದ್ಯ ಮಸ್ತ್. ಜ್ಯೋತಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿಸ್. ಜ್ಯೋತಿ ಅಕ್ಕ ಆಂಡ್ ಇರ್ನ ಏನೊಂದುಳ್ಳೇರು ಜ್ಯೋತಿಸ್ ಇರ್ನ 1 ಗಂಟೆಗತ್ತೆ ಲೈವು ಮೇರ್ನ ನನ್ನವ್ರನ್ನ ಆಯ್ತು 1 ಗಂಟೆಗ. ಸಂಪತ್ ಅವರೇ ನಿಮ್ಮ ಲೈವ್ ಇಲ್ವಾ? ನಾನು ಬರುವೆ ನಿಮ್ಮ ಲೈವ್ಗೆ ಅಂತ ಹೇಳ್ತಾ ಇದ್ದೆ. ಹೌದು ಎಷ್ಟು ಗಂಟೆಗೆ? ಮಾರ್ಗ ಸರಿ ತೋಜುಂಡು ತೋಜಾಡು ಮಾರ್ಗ ತೋಜರೆ ಬಲ್ಲಿಯೇ ಮಾರ್ಗ ತೋಜರೆ ಬಲ್ಲಿಯಾ ಸಂಪು ಹೋಗಿಲೆ ನಮ್ಮ ಮನೆ ಹತ್ತಿರ ನೋಡ್ತಾ ಉಂಟು. ಇದು ಯಾರು ಸಾಂಗ್ ಹೇಳಿತು ದಾದಿ ಜ್ಯೋತಿಸಿಸ್ ಟಾಪ್ಗೆ போது லைவ் மல்புடிரு டாப்பு போட சீட்டு வர டாப் சீட்டுண்டு சீட்டுக்கு போது லைவ் மல்ಪರ ಅಪ್ಪುಜಿ. ಜಗ್ಗು ಬ್ರೋ ಚಿತ್ರಾನ್ನ ಚಿತ್ರಾನ್ನ ನನ್ನ ಲೈವ್ 1 ಗಂಟೆಗೆ ಮಾತ ಬಲಿ ಪೋಡಿಗೆ ಬೇಡ ಪೋಡಿಗೆ ಬೊಚ್ಚಿಗೆ ಪಣೊಂದಿಲ್ಲ ಪೋಡಿ ಮಲ್ಪೊಚ್ಚಿ 6 ಕೊರ್ಪೇರಿಗೆ ಅವಳು ನನ್ನವರ ಲೈವ್ ಅಲ್ಲಿ ಇತ್ತೆ. ನನ್ನವರು ಯಾರು ಎಂಬ ಒಂದೇ ಒಂದು ಪ್ರಶ್ನೆ ಎಲ್ಲರ ಮನದಲ್ಲಿ ಇದೆ. ಇದಕ್ಕೆ ಉತ್ತರ ಯಾವಾಗ ಹೇಳಿ, ಇಲ್ಲಾಂದ್ರೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಅವರು. ಈಗ ನನ್ನವರು ಯಾರು ಎನ್ನೋ ಒಂದೇ ಒಂದು ಪ್ರಶ್ನೆ ಸಂಪತ್ತಿನ ಮಂಡೆಯಲ್ಲಿ ಕೂತಿದೆ. ಇದಕ್ಕೆ ಪರಿಹಾರ ಉಂಟಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಜ್ಯೋತಿಸಿಸ್ಸು.
ಅವರು ಯಾರು ಅಂತ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅವು ಆರೇ ಪನೋಡಿತ್ತೆ ನನ್ನವರೇ ಪನೋಡು ಏನಂದು ನನ್ನವರು ನಿಮ್ಮ ಲೈವ್ಗೆ ನಾನು ಬರ್ತೇನೆ ಟೈಮ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. 1 ಗಂಟೆ ಮಧ್ಯಾಹ್ನ. ಜ್ಯೋತಿ ತಿಂಡಿದಾದ ಏಕೇನೊಂದಲ್ಲಿರೋ ಸಂಪತ್ ಮಾತಾಡಿ ಅಂತ ಹೇಳ್ತಾರೆ. ಹೌದೌದು, ಮಾತಾಡಿ ಕೋಪ ಮಾಡಬೇಡಿ, ಯಾರು ಕೂಡ ಕೋಪ ಮಾಡಬೇಡಿ. ಎಲ್ಲರಲ್ಲಿ ಒಂದು ವಿನಮ್ರ ವಿನಂತಿ, ಕೋಪ ಮಾಡಬೇಡಿ ಯಾರು ಕೂಡ. ಪರಿಯರೆ ಬೋಂಡ ಬೊಂಡಾವೆ ಬೊಂಡಾವು ಸಂಪು ಕನ್ಪರ 45 ರೂಪಾಯಿ 50 ರೂಪಾಯಿ ನಾತನ್ ಬೊಂಡವು. ಜ್ಯೋತಿ ಅಕ್ಕ ಅಯ್ಯೋ ರಾಧೆ ಜಗ್ಗಣ್ಣ, ಜ್ಯೋತಿ ಅಕ್ಕ ರೋಮ ರೊಟ್ಟಿ ತಿಂದಿದ್ದೀರ ಕೇಳಿ. ಅವ್ರಿಗೆ ಇಲ್ಲಿಲ್ಲವ, ಅವ್ರಿಗೆ ಬೇಡ ರೋಮ ರೊಟ್ಟಿ ಕೊಟ್ಟರೆ ಕೂಡ ಬೇಡ. ಅದು ಸಂಪತ್ ಚಿತ್ರಾನ್ನ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ಸತ್ತವು ಮಂದಾರ ಸಿಸ್ನ ಬೇತೇನೆ ಪೂರ ಇಡು ಮಂದಾರ ಸಿಸ್ ಬತ್ತನಾರು ಮಂದಾರಡಿ ಬರ್ಬೇಕು. ಜಗ್ಗು ಬ್ರೋ ದಾದ ಮಾರ್ರೆ ಕೆಲವೊಂದು ಅವು ಅಂದಿ ಅನ್ನ ಫೇಮಸ್. ಅವು ಆ ರೋಮ ರೊಟ್ಟಿ ಫೇಮಸ್ ಆತೆ. ಅವರಿಗೆ ಮಾತ್ರ ಗೊತ್ತು ಜ್ಯೋತಿ ಸಿಸ್, ನಮಕ್ ಪುರ ಗೊತ್ತು ಜವು ಅವು ಆರೇ ತಿರಾಡು ನಮಕ್ ಪುರ ಬೊಚ್ಚವು. ರಾಹುಲ್ ಬ್ರೋ ಒಮ್ಮೆ ನಮ್ಮ ಲೈವಿಗೆ ಬಂದಿದ್ರಿ ಬ್ರೋ, ನಾನು ನಿಮಗೆ ಕೊಟ್ಟಿದ್ದೇನೆ, ನಾನು ನಿಮಗೆ ನೀಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನೀಲಿ ಮುರ್ದೆ ಹೋಗ್ತೀನಿ ಒಳ್ಳೆ. ಓಕೆ ಕೃಷ್ಣ ಸಿಸ್, ಥ್ಯಾಂಕ್ ಯು. ನನ್ನವರು ನೀಲಿ ಕೊಟ್ಟಿದ್ದಾರೆ ಆಯ್ತಾ ನಿಮಗೆ. ಗುಜರಾಡ ರೊಟ್ಟಿ ಎರೆಗು ಬೋಡಿಗೆ ಅವು ಜರ ಆಯ್ತಾ. ಫುಲ್ಲು ಫ್ಯಾಕ್ಟ್ರಿಪ್ಪುನು ಮೇರು ಜಗ್ಗಣ್ಣನ ಹಂಚಿನ ರೊಟ್ಟಿ ಅವು ಫೇಮಸ್ ರೋಮ ರೊಟ್ಟಿ. ಸಂಪತ್ ಅವರು ಸಪೋರ್ಟಲ್ಲಿದ್ದಾರೆ. ನನ್ನವರು ಸಿಸ್ ನಿಮ್ಮ ಲೈವ್ ನಾನು ಬರ್ತೀನಿ, ನೀವು ಕುಡ್ಲ ಸಿಸ್ ಅಲ್ವಾ? ಕುಡ್ಲ ಸಿಸ್ ಉಳ್ಳೇರಿ ಕೂಡ ಅವು ಏನು ಕುಡ್ಲ ಸಿಸ್? ಭವ್ಯ ಸಿಸ್ ಬೈತೀರಾ ಹಿಂಗೆ ಅರ್ಥನೇ ಪೂಜೆ. ನಮ್ಮವನು ನನಗೆ ಬ್ಲೂ ಕೊಟ್ಟಿದ್ದೆ, ರೆಡ್ ಕೊಟ್ಟಿ. ಈ ರಾಹುಲ್ ಬ್ರೋ ನಾಯ್ಜ್ ರೆಡ್ ಕೊರೋಡಿಗೆ ಲೈಕ್ ಬರ್ಚ ಇರಿ ಬೋಡು ಲೈಕ್ ಕೊರಲಿ. ಯಾರೆಲ್ಲ ಲೈಕ್ ಕೊಡಲಿಲ್ಲ ದಯಮಾಡಿ ಲೈಕ್ ಕೊಡಿ ಆಯ್ತಾ, ನನಗೆ ನೆನಪಾಗೋದಿಲ್ಲ ಕೇಳಲಿಕ್ಕೆ. ಯಾರದು ಮಂದಾರ, ನಮ್ಮೂರ ಮಂದಾರ ಹೂವೇ ನನ್ನೊಳುಮೆ ಬಾಂಧಳದ ಚೆಲು. ನಾನು ಅದು ಪದ್ಯ ಅವರಿಗೆ ಹೇಳುದು. ನಮ್ಮೂರ ಮಂದಾರ ಹೂವೆ ಪದ್ಯ ಉಂಟಲ್ಲ, ಅದು ನಾನು ಮಂದಾರ ಸಿಸ್ ಬಂದರೆ ಹೇಳ್ತೇನೆ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ, ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ನನ್ನವರು ನಗಡ್ತಾ ಇದ್ದಾರೆ. ಜ್ಯೋತಿಸಿ ನಮ್ಮ ಕೃಷ್ಣನ್ನ ಬಂದರು ಲೈವ್ ಎಂಡ್ ಎಲ್ಲರೂ ನಡೀರಿ ಪಕ್ಕದ ಮನೆಗೆ. ಹೌದೌದು, ಈಗ ಎಂಡ್ ಮಾಡುದಿಲ್ಲ ಕೃಷ್ಣನ, ಈಗ ಚಾಲು ಮಾಡಿದ ಅಷ್ಟೇ ಲೈವ್, ಈಗ ಎಲ್ಲಿ ಎಂಡ್ ಮಾಡುದು. ಆಯ್ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಸಿಸ್ಟರ್ ಎಂಕ್ ಮೆಸೇಜ್ ಶೋ ಅಪ್ಪುಜಿ, ನಾನೇ ಶೋ ಅಂದಿಜ್ಜಿ, ಅದು ನನ್ನ ಅಕ್ಕ ಅಂತ ಹೇಳ್ತಾರೆ. ತಂಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣಣ್ಣ. ಕಾಫಿ ಆಯ್ತು ಕೃಷ್ಣಣ್ಣ? ಎಂತ ತಿಂಡಿ? ಓಕೆ, ರೆಡ್ ಯೆಲ್ಲೋ ಬಕ ಪಚ್ಚೆ ಪೂರ ಕೊರ್ಪಿರ್ಗೆ ಯಾರು ಬನ್ನಿ ಕರೀತಾ ಇದ್ದಾರೆ. ಕೃಷ್ಣನ ನಗಡ್ತಾ ಇದ್ದಾರೆ. ಪೋಪೆ ಅನ್ನ ನನ್ನವರು ಪುದರ್ಪನ್ ಪೂಜಿರಿ ಸಂಪು ಅಂಚೆ ಪೋರ್ಬಲ್ಲೀರು ಉಂತೋಡು. ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಹ್ಯಾಪಿ ದಿವಾಲಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ. ಭವ್ಯ ಸಿಸ್ಸಿಗೆ ಒಂದು ಮೆಸೇಜ್ ಪಾಡ್ಲೆ ಶೋ ಆಪುಂಡು. ಭವ್ಯ ಸಿಸ್ಸಿನ ಬರೋಂದು ಇಜ್ಜಿ ಇಂಕ್ ಭವ್ಯ ಸಿಸ್ ಬೈದಾರ ಇರು. ಭವ್ಯ ಸಿಸ್ ಈರು ಎನ್ನ ಒಂಜಿ ವೀಡಿಯೋಗು ಒಂಜಿ ಕಮೆಂಟ್ ಮಾಡ್ದು ಬಿಡ್ಲಿ ಅವೇ ದಾಯ್ ಮಾಡಿ ಇರ್ನ ಮೇರೆಗೂ ಶೋ ಆಪುಂಡು ಇಂಕು ಶೋ ಆಪುಜಿ. ಸಂಪತ್ ಬ್ರದರ್ ಆಯ್ಪನಂದುಲ್ಲೇರು. ನನ್ನವರು ಯಾರು ಇಲ್ಲಿ, ಯಾರಿಗೂ ಯಾರಿಲ್ಲ. ಹೌದು, ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಇಲ್ಲಿ ಯಾರಿಗೆ ಯಾರಿಲ್ಲ ನಿಜವಾಗಿ ಕೂಡ. ಅಲ್ಲ, ಎಲ್ಲರೂ ಇಲ್ಲ ಅಂತ ತಿಳಿದ್ರೆ ಇಲ್ಲ, ಇದ್ದಾರೆ ಅಂತ ತಿಳಿದ್ರೆ ಇದ್ದಾರೆ, ಹಾಗೆ ಜೀವನ.
ಅಪ್ಪು ಅವರೇ ನನಗೆ ಪುದರ್ದಿತ್ತಿಜಿ. ಸೊ ನಿಮಗೆ ಪೋಡಿಗೆ ಬೇಡ, ನಾನು ನಿಮ್ಮವರೇ. ನನ್ನವರು ಸಿಸ್ ಪುಲಾವ್ ಕಡಪುಡುವೆ, ಪುಲಾವ್ ಕಡಪುರುವರಿಗೆ ಸ್ವಾತಿ ಮುತ್ತಿನ ಮಳೆಹಣಿ ಅಂತ ಹೇಳ್ತಾ ಇದ್ದಾರೆ. ಈಗ ಬರ್ತದೆ, ಮಳೆಹಣಿ ಬೀಳ್ತದೆ ಈಗ. ಹ್ಯಾಪಿ ದಿವಾಲಿ ಕಿಸೆ ಖಾಲಿ ಅಂದಿ ದಿವಾಲಿ ಕಿಸೆ ಪೂರ ಖಾಲಿ ಜಿನಲ್ಲಿ ಪಟಾಕಿ ಪೂರ ಕಾಣ್ತದೆ. ಜಗ್ಗು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನನ್ನವರು ಸಿಸ್ ಸಾಂಗ್ ಪನ್ಪೀರ್ ಸೂಪರ್. ಹೌದು, ಅವ್ರ ಸಾಂಗ್ ಹೇಳ್ತಾರೆ. ಅಯ್ಯೋ ದೇವ ನಾನು ಇದ್ದೇನೆ ಮಾರ್ರೆ. ಇದ್ದೀರ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ, ನವನವು ಕಂಡಾಗ ಬಳಿಗೆ ಬಂದಾಗ ಚಲವು ನಿನ್ನಲ್ಲಿ ಏಕೆ ಹೋ ಸ್ವಾತಿ ಮುತ್ತಿನ ಮಳೆ ಹನಿಯೇ. ಥ್ಯಾಂಕ್ ಯು ಕೃಷ್ಣಣ್ಣ, ಥ್ಯಾಂಕ್ ಯು ಸೋ ಮಚ್. ನನ್ನವರ ಸಿಸ್ ಯಾರು ಅಂತ ಗೊತ್ತು ಅಂತ ಹೇಳ್ತಿದ್ದಾರೆ. ಹೌದು, ಅವರ ಹೆಸರು ಹೇಳ್ಬೇಡ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಹೇಳುವುದಿಲ್ಲ, ಅವರೇ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಹರೀಶ್ ತಂಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಹರೀಶ್ ತಂಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಹರೀಶ ಓಕೆ. ಚಿನ್ನದ ಮನೆಗೆ ಹೂವೇ ಸಂಪತ್ ಅವರೇ ಕೂ ಅಂತ ಹೇಳ್ತಾರೆ. ಸಂಪತ್ ಪೋಯೇರ ಅಂದಿ ಆ ರೀತಿ ಪೋದು ಲೈವ್ ಪಾಡುವೆ ಲೈವ್. ಆ ರೀತಿ ಲೈವ್ ಪಾಡುವೆ ತುಳಿ ತೆಂಗಲ್ ಅಲ್ಪ ಜೋರು ಒಂಜಿ ಬರ್ಸ ಬರ್ಕೊಂಡು. ನನ್ನವರು ಸಿಸ್ ಕ್ಯಾಟ್ ಡಾಗ್ ಹೇಗೆ ಇದೆ ಸಿಸ್? ಕ್ಯಾಟ್ ಡಾಗ್ ಪುರ ಎಂಚೊಂಡು ಅವೇ ತುಂಬ ಚೆನ್ನಾಗಿದೆ ಜ್ಯೋತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ತಂಗಿ ಪ್ರೀತಿ ಸುಮಾ ಪವಿ ಶಾಂತ ರಕ್ಸ್ ಗುಂಡಮ್ಮ ಎಲ್ಲರೂ ಎಲ್ಲಿ ಹೋದ್ರು? ಗುಂಡಮ್ಮ ಇದ್ದರು, ಇದು ಇವರು ಕ್ರಾಸ್ಟ ಸಿಸ್ ಇದ್ದರು, ಮತ್ತು ಜಗ್ಗಣ್ಣೆ ಇದ್ದರು, ಮತ್ತು ಸುಮಾ ಸಿಸ್ ಕೆಲಸಕ್ಕೆ ಹೋಗಿದ್ದಾರಲ್ಲ, ಮತ್ತು ಪವಿ ಸಿಸ್ ಗೊತ್ತಿಲ್ಲ ಎಲ್ಲಿ ಹೋಗಿದ್ರು, ಅವ್ರು ಬರಲೇ ಇಲ್ಲ ಮೊನ್ನೆ, ತುಂಬ ದಿನ ಆಯಿತು, ಮತ್ತು ಬ್ಯುಸಿ ಇರ್ಬೋದು. ಮತ್ತು ಪ್ರೀತಿ ಸಿಸ್ ಕೂಡ ಇದ್ದಾರೆ ಅವರ ಮನೆಯಲ್ಲಿ. ಮತ್ತು ತಂಗಿ ಅಷ್ಟೇ ಅಲ್ಲ, ಬರ್ತಾರೆ. ಹೌದು ಸಿಸ್, ನನಗೆ ಒಂದು ಕೊಡಿ ಸಿಸ್ ಡಾಗ್. ಇರಿಗೆ ಡಾಗ್ ಬಂಡ ಇಷ್ಟನಾ? ಎಂಕ ಪೋಡಿಗೆ ಜಾಸ್ತಿ ಡಾಗ್ ಬಂಡ ಎಂಕಲ್ಲ ತುಂಬಿತ್ತನು. ಯಾನ್ ಮದ್ಮೆ ಅವ್ರು ತುಂಬಿತ್ತಂದು ಒಂಜಿ ಡಾಗ್ ಇತ್ತನು. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೂ ತಾಯಿ ಕೊಡಿಸೋ ಸೀರೆ. ಚಿನ್ನದ ಕೃಷ್ಣನ ರಜೆ ಇವತ್ತು, ದೀಪಾವಳಿಗೆ ರಜೆ ಕೊಟ್ಟಿದ್ದಾರಾ? ಜ್ಯೋತಿ ಸಿಸ್ ಬ್ಯಾಂಗ್ಳೂರಲ್ಲಿ ಮಳೆ ಇದೆಯಾ? ಮಳೆ ಇದೆಯಾ? ನಮ್ಮ ಕುಡ್ಡದಲ್ಲಿ ಮಳೆ ಅಂದಿ ಎಂದೈತೆ ವರ್ಷ ಬರ್ಕೊಂಡು ಜೋದ. ನನ್ನವರು ಸಿಸ್ ಅರೆನ ಡಾಗ್ ಸೂಪರ್ ಉಂಡು. ಡಾಗೆ ಅಂತೂ ತುಜಿಯೇ ಪುಚ್ಚ ತೂತೇರ್ನ ಡಾಗ್ ತೂತೇನ. ಆಫೀಸ್ ವರ್ಕ್ ಮಾಡಿಕೊಂಡು ಸಪೋರ್ಟ್ ತಂಗಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ, ಥ್ಯಾಂಕ್ ಯು. ಸಂಪತ್ತುಲ್ಲಿರಲಿ, ಸಂಪತ್ತು ಬತ್ತೀರಿ ನನ್ನವರೇ. ಚಿನ್ನದ ಸ್ವಾತಿ ಮುತ್ತಿನ ಮಳೆ ಹನಿಯೇ. ಮಳೆ ಅಲ್ಲ ನೀರಿದೆ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್. ಜ್ಯೋತಿ ಅಕ್ಕಲ್ಲ, ಕೋಡೆ ಮೇರ್ನಲ ತಿಕ್ಕದು ಜಿಂಕ್ ಮಂಜು ಸಿಸ್ನಲ ತಿಕ್ಕದು ಜಿಂಕ್ ಕೋಡೆ ಬಕ್ಕ ಯಶು ನೆತ್ತನೆ ಇಂಕ ಪೋಯರೆ ಆಯ್ಜಿ ಯಶು ಸಿಸ್ನೆಕ್. ಎಸ್ ಸಂಪತ್ತು ಪನೊಂದುಲ್ಲೇರು ಬಕ್ಕ ಒಂಜಿ ಬಯ್ಯ ನಂಗೆ ಒಂಜಿ ವೀಡಿಯೋ ಪಾಡುವೆ ದೀಪಾವಳಿದ ಪೂರೆಲ್ಲ ತೂದು ಸಪೋರ್ಟ್ ಮಾಡ್ಲಿ ವೀಡಿಯೋ ತೂದು. ಎಸ್ ಸಂಪತ್ ಬ್ರೋ ಅಂದರೆ ಎಡಿಟಿಂಗ್ ಆಗ್ತದೆ, ಎಡಿಟಿಂಗ್ ಬಾಕಿಂಡು ಎಡಿಟಿಂಗ್ ಒಂಜಿ ಮಸ್ತ್ ಕೊಡ್ತುಂಡು ಎಡಿಟಿಂಗ್ ವಾಯ್ಸ್ ಕೊರ್ರೆ ಉಂಡು. ಈಗ ನಾನು ಆ ಕಡೆ ವೀಡಿಯೋನೇ ಪಾಡ್ದೆ ಇಂಕ ದೊಸ್ಸಿನಾಡು. ಜ್ಯೋತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಎಸ್ ಸಂಪತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಪೋರ್ಟಲ್ಲಿ ಇರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. देखा है पहली बार साजन की आंखों में प्यार. వీడియో తూడ పటాకి కొరోడు ఆ వీడియో తుండ పటాకి ಐಟೆ ಉಂಡು ಪಟಾಕಿ ಬಿಡ್ತಿರೋ ನಾವೆಂತೂಲಿ ಸ್ವಾತಿ ಮುತ್ತಿನ ಹೊಳೆ అని ನಾನು ಶಾರ್ಟ್ ಹೆಡ್ ಹಾಕಿದ್ದೀನಿ ಸಂಗೀತ. ನನ್ನ ಕ್ಯೂಟ್ ಮಕ್ಕಳು ಇದ್ದಾರೆ ನೋಡಿ ಆಯಿತಾ? ನೋಡ್ತೇನೆ ಖಂಡಿತ ತೂಪೆ
ಥ್ಯಾಂಕ್ ಯು ಕೃಷ್ಣಣ್ಣ, ಥ್ಯಾಂಕ್ ಯು ಸೋ ಮಚ್. ಸಂಪತ್ ಅವರೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕ್ರಾಸ್ ಸಿಸ್ ನಗ್ತಾ ಇದ್ದಾರೆ. ಇದನ್ನು ಕೇಳೋದಿತ್ತೀರಿ. ನನ್ನವರು ಯಾರೂ ಇಲ್ಲ, ಯಾರಿ ಗುಂಡಮ್ಮ ತಪ್ಪೆಯಲ್ಲಿ ಬಡಿಯುವೇ ಬರೋದಿಲ್ಲ. ಯಾಕೆ ಕೃಷ್ಣಣ್ಣ? ಗುಂಡಮ್ಮನ ವಿಡಿಯೋ ನೋಡಿ ನೀವು. ನಿಮಗೆ ತಟ್ಟೆ ಬಟ್ಟಲ್ ಮತ್ತು ಇದು ಬೇಕಾ? ತಟ್ಟೆ ಮತ್ತು ಯಾವುದು ಲೋಟ ಬೇಕಾ? ಕ್ರಾಸ್ಟಸಿಸ್ನ ವಿಡಿಯೋ ನೋಡಿ. ನನ್ನವರ ಸಿಸ್ ಈರ್ನ ವಿಡಿಯೋ ತೋದು ಲೈಕ್ ಮಾಡಿದೆ ಸಿಸ್, ಬಟ್ ಶಾರ್ಟ್ ಕಮೆಂಟ್ ಪೋಪುಜಿ ಸಿಸ್. ಓ ಕಮೆಂಟ್ ಪೋಯಿಜಿರಾದ ಲೈಂಕ್ಲ ಪೋ ಅಂದು ಇದಕ್ಕೆ ಪೋಯಿಜಿರ ಹೆಂಗೆ ಮುರಳಿಂಜಿ ಏರ್ನ ಲಡ್ಡು ಅಂತೆ ಕಮೆಂಟೇ ಪೋಂದಿಜ್ಜಿ. ಲೈಕ್ ಕೊಡ್ದು ಬರ್ತೀನಿ ಶಾರ್ಟ್ ವಿಡಿಯೋಗು. ಈರ ಉಲ್ಲಿರಾ ಆಗ ವಿಡಿಯೋ ತುಪ್ಪೆ ಕಮೆಂಟೇ ಪೋಪುಜಿ ವಿಡಿಯೋ ಅದಕ್ಕೆ. ಗುಂಡಮ್ಮ ಕಂಡ್ರೆ ಆಗಲ್ಲ ಅದಕ್ಕೆ. ಅಬ್ಬಾ ಯಾಕೆ ಗುಂಡಮ್ಮನ ಕಂಡ್ರೆ ಆಗಲ್ಲ ನಿಮಗೆ? ಸಂಪತ್ತು ಏನಾಯಿತು? ನಿಮ್ಮ ಲೈವ್ ಇಲ್ವಾ ಅಂದಿ? ಸಂಪತ್ತು ಲೈವ್ 7 ಗಂಟೆ ಪಲ್ಲೆ ಕೋಡೆ ಎಂಡಾಯಿ ಬೆರಿಕೀರು ಲೈವ್ ಚಾಲು ಮಲ್ದಾರ ಮಾರೆ. ಕೋಡೆ ಇಂಕ ಬೇಲೆ ಇತ್ತಲ್ಲಿ ನಾನು ತುಯ್ಯ ಇನ್ನು ಲೈವ್ ತುಯ್ಯ ಕೋಡೆ ಆನ ಇನ್ನೂ ಅಲ್ದಜಿ ನೋಟಿಫಿಕೇಶನ್ ತುಯ್ಯ ಸಂಪತ್ತು ಆನೆ ಹಿಂಗೆ ಬರ್ರೆ ಆಯ್ತು ಬಟ್ ಬೇಲೆ ಇತ್ತು ನತ್ತೆ ಎಲ್ಲ ಫೋನ್ ನೋಡಿ ಶಾರ್ಟ್ಗೆ ಕಮೆಂಟ್ ಪೋಪುಜಿ ಅದು ಕೆಲವು ಶಾರ್ಟ್ ವಿಡಿಯೋ ಕಮೆಂಟ್ ಪೋಪುಜಿ. ನನ್ನವರು ಹೇಳಬೇಡಿ, ನಿಮ್ಮವರು ಮನೆಯಲ್ಲಿ ಇಲ್ವಾ? ಇದ್ದಾರೆ ಅವ್ರ ಮನೆಯಲ್ಲಿದ್ದಾರೆ. ಅದು ಪುದರ್. ಹಾಯ್ ಮಂಜು ಸಿಸ್ ಬಂದರು. ಹಾಯ್ ಮಂಜು ಸಿಸ್, ವೆಲ್ಕಮ್. ಯಾಕೆ ಕ್ರಿಶ್ ಅಂತ ಹೇಳ್ತಾ ಇದ್ದಾರೆ. ಕ್ರಿಶ್ ಅವರು ಹೇಳಿ ಯಾಕೆ ಕೋಪ ಗುಂಡಮ್ಮನ ಹತ್ರ? ಗುಂಡಮ್ಮ ನಮಗೆ ಅಜಾತ ಶತ್ರು ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಂಜು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಸಿಸ್ ಗೊತ್ತಾಣ ಅಂತ ಹೇಳ್ತದಲ್ಲಿ ಜ್ಯೋತಿ ಸಿಸ್. ಓ ಬರ್ಸನೆ. ಹಾಯ್ ಜ್ಯೋತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಂಜು ಸಿಸ್ 2 ಜನ ಅಂತ ಹೇಳ್ತಾ ಇದ್ದಾರೆ. ಹೌದೌದು 2 ಜನ. ಸಂಪತ್ ಬೋಯರ ಗುಂಡಮ್ಮ ನೀನು ನಮಗೆ ಅಜಾತ ಶತ್ರು ಯಾಕೆ? ಗೊತ್ತುಂಡು ಸಿಸ್ ಪಣದಲ್ಲಿ ನನ್ನನ್ನು ಗೊತ್ತು. ಸಂಪತ್ತು ಗೊತ್ತು ಜಿಯೇ. ಎಂಡ ಪಂತೀರಿ ನನ್ನವರು ಪನೋಚ್ಚಿಯ ನೀರು ಶತ್ರು ಮಾಡಿ ಏನು ಲಾಭ? ಹೌದು, ಶತ್ರು ಮಾಡಿ ಏನು ಲಾಭ? ಎಲ್ಲ ಫ್ರೆಂಡ್ಸ್ ಆಗಿರೋಣ. ಇದು ಯಾರು ನನ್ನವರು? ಹೌದೌದು ಯಾರು ಹೇಳಿ ಮಂಜು ಸಿಸ್. ನನ್ನವರು ನಿಮಗೆ ಗುರ್ತುಂಟಾ? ಬರ್ಸೋಡು ಪಟಕಿ ಚಂಡಿ ಆತ ಅಂದಿಯೇ ಸಂಪತ್ತು ಪಟಕಿ ಪೂರ ಚಂಡಿ ಅದು ಪಟಕಿ ಹಿಂದೆ ಪೊತ್ತುನೇ. ಅಯ್ಯೋ ದೇವ ಮಾತೆಲ್ಲ ಕೊಡೆ ಬತ್ತದ ಪಟ ಉಡುಪಿರು ಗೊತ್ತುಂಡೆ. ಯಾನಂಜಿ ಶಾರ್ಟ್ ವಿಡಿಯೋ ತುಯ್ಯ ಕೊಡೆ ಬತ್ತದ ಪಟಕಿ ಬಿಡೋದುಳ್ಳೀರು. ಮಂಜು ಸಿಸ್ ನಮ್ಮ ಅಕ್ಲೇ ಕೊಡೆ ಬತ್ತುನತ್ತು ಪಟಕಿಗೆ ತೂಕೊಡ್ದು ಕೊಡೆ ಬತ್ತುಂಡು ಪಟಕಿಗೆ ಬರ್ಸ ಬುಂಡ ತೂಕೊರಿಬೇಕು ಅಂತ ಹಬ್ಬಳ ತೆಕ್ಕೊಳತ್ತೆ ಐಕು. ನನಗೆ ಪೋಡಿಗೆ ಆಗುತ್ತದೆ ಅವರನ್ನು ನೋಡಿ. ಯಾರನ್ನು ನೋಡಿ? ಮಂಜು ಸಿಸ್ ನನ್ನವರು ಒಂದು ಹುಡುಗಿ. ಹೌದೌದು ಅವರು ಒಂದು ಹುಡುಗಿ. ಮುಲ್ಪ ಬರ್ಸ ಇಜ್ಜಿ ನೀರು ಮಸ್ತ್ ಬರೋಂಡು ಉಂಡು ಅಂದ. ಬರ್ಸ ಇಜ್ಜದ ನೀರು ಇಜ್ಜ ಬರ್ಪಿನಿ. ಮಂಜು ಅಕ್ಕ ಹೂ ಅಂತ ಹೇಳ್ತಾ ಇದ್ದಾರೆ. ಮಂಜು ಅಕ್ಕ ಇದ್ದಾರೆ. ಕ್ರಿಶ್ ಪಟಾಕಿಯಲ್ಲಿ. ಹೌದು ಪಟಾಕಿಯಲ್ಲಿ. ಗುಂಡಮ್ಮ ವೈಟಿ ದುಡ್ಡು ನಮಗೆ ಸ್ವಲ್ಪ ಆದರೂ ಕೊಡಬೇಕಾಯ್ತು, ಕೊಟ್ಟಿಯಲ್ಲ. ಅದಕ್ಕೆ ಕೊಟ್ಟಿಲ್ಲ. ವೈಟಿ ದುಡ್ಡು ಕೊಟ್ಟಿಲ್ವಾ? ನಿಮಗೆ ಬಂದಿಲ್ವಾ ಕೃಷ್ಣಣ್ಣ? ನಿಮಗೆ ಬಂದಿಲ್ವಾ ವೈಟಿ ದುಡ್ಡು? ಫಸ್ಟಿಗೆ ನಿಮಗೆ ಬಂದದಲ್ಲ, ನೀವು ಕೊಟ್ರ ಅವರಿಗೆ? ನೀವು ಕೊಟ್ರ ಗುಂಡಮ್ಮನಿಗೆ? ಎಷ್ಟು ತಿಂಗಳಾಯಿತು ಕೃಷ್ಣಣ್ಣ ನಿಮಗೆ ಬಂದು ವೈಟಿ ದುಡ್ಡು? 3 ತಿಂಗಳಾಯ್ತಾ? ನನಗಿಂತ ನಿಮಗೆ ಜಾಸ್ತಿ ಬಂದು. ಎಷ್ಟು ಸಲ ಬಂತು? ಹೌದೌದು ಎಷ್ಟು ಸಲ ಬಂತು? ನಾನು ಹುಡುಗಿ ಪೋಡಿಗೆ ಬೇಡ, ನಾನು ನಿಮ್ಮವರೇ ಅಂತ ಹೇಳಿದೆ. ಗುಂಡಮ್ಮ ಪಟಾಕಿ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವೊಂದು ಬಾಕ್ಸ್ ಪಟಾಕಿ ಕೊಡಿ ಅವರಿಗೆ. ಚಂದ ಹೇತು ಮೇರಾ ಸೂರಜ್ ಹೇತು. ಸಂಪತ್ ಬ್ರೋ ಪೂ ಅಂತ ಹೇಳ್ತಾ ಇದ್ದಾರೆ. ಸಂಪತ್ ಪೋಯರ ಅಲ್ಲಿ ಗುಂಡಮ್ಮ 2 ಸಲ ಬಂತು ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಸಿ ಸ್ಕೂ ಅಂತ ಹೇಳ್ತಾ ಇದ್ದಾರೆ. 2 ಸಲ ಬಂತು ನಿಮಗೆ. ದೀಪಾವಳಿಗೆ ಬಂತಾ ಕೃಷ್ಣಣ್ಣ ಪಟಾಕಿ ತಗೊಳ್ಳಿಕ್ಕೆ?
ನೀವು ಪದ್ಯ ಹಾಡಿ ಎಂತ ಇದು ಮಾಡ್ದಲ್ಲ, ನೀವು ಇದು ಸಾಂಗ್ ಆಡ್ತೀರಲ್ಲ ಕೃಷ್ಣನ್ನ, ಅದಕ್ಕೆ ರೀಯೂಸ್ಡ್ ಎಲ್ಲ ಬರೋದಿಲ್ವಾ ಕೃಷ್ಣನ್ನ? ರೀಯೂಸ್ ಕಂಟೆಂಟ್ ಅಂತ ಬರೋದಿಲ್ವಾ? ಕೃಷ್ಣ ನಾನು ವಿಡಿಯೋ ಮಾಡಲಿಕ್ಕೆ ಎಷ್ಟು ಸಾಹಸ ಮಾಡ್ತಿದ್ದೇನೆ. ಹೌದೌದು, ಅವರ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ವಿಡಿಯೋ ಮಾಡಲಿಕ್ಕೆ. ಹೋಗಬೇಕಲ್ಲ ಶಾಪಿಂಗ್ ವಿಡಿಯೋ ಎಲ್ಲ, ನಾವು ಹೋಗಿ ವಿಡಿಯೋ ತೆಗೆದು ವಾಯ್ಸ್ ಕೊಟ್ಟು ಆಗುವಾಗ ಒಂದು ಲೆಕ್ಕ ಆಗ್ತದೆ. ನೀವು ನಮ್ಮವರಲ್ಲ, ಬೇರೆಯವರಿಗೆ ಆಯ್ತು. ನನ್ನ ಇದು ಬೇರೆಯವರದ್ದು ಇಲ್ಲವೇ, ನನ್ನವರು ಇದು ಬೇರೆಯವರದ್ದು. ಒಂದೊಂದು 4 ಮಂತ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ 4 ತಿಂಗಳ ಅಡಿಗೆ. ಜೊತೆಯಾಗಿ ಹಿತವಾಗಿ ಸೇರಿನ ನಿವಾಸಿ ಮೋನೋಯ ವಿಡಿಯೋ ಎಷ್ಟು ಕಷ್ಟ ಗೊತ್ತಾ? ಹೌದೌದು, ಮೊನ್ನೆಯ ವಿಡಿಯೋ ಎಷ್ಟು ಕಷ್ಟ ಗೊತ್ತಾ? ನಂದು ಇದು ಪಂಡರತೆ ಅವು ವಿಡಿಯೋ ಭಾರಿ ಬಂಗಾಯ್ತರು. ಅತ್ತು ಪುತ್ತೂರತೆ ದೂರ ಇದ್ದೀರಿ ಪೋರೆ ಕ್ರಸಸಿಸ್ ಮೇರೆ ಜಗ್ಗಣ್ಣೆ ತಿಕ್ಕಿದ್ದೀರಿ, ಜಗ್ಗಣ್ಣೆ ತಿಕ್ಕಿದ್ದೀರಾ? ಅವೇ ಉರ್ದಾರತೆ ಜಗ್ಗಣ್ಣೆ. ಇಲ್ಲ ಸಂಪತ್ತವರು, ನಾವು ನಿಮ್ಮವರು, ನನ್ನನ್ನು ಬೇರೆ ಮಾಡಬೇಡಿ ಪ್ಲೀಸ್. ಹೌದೌದು, ಅವರು ನಿಮ್ಮವರೇ. ಸಂಪತ್ತು ನನ್ನವರು, ನಿಮ್ಮವರೇ ಆಯಿತಾ? ಗುಂಡಮ್ಮ ಇನ್ನು ಸಾಹಸ ಮಾಡಬೇಕು, ನೀವು ಇನ್ನೂ ಸಾಹಸ ಮಾಡಬೇಕು. ನೀವು ಕೆಸರಲ್ಲಿ ಎಲ್ಲ ಹೋಗ್ತೀರಿ, ಹೆಂಗೆ ಕ್ರಾಸಲ್ಲಿ ಸ್ವಾರ್ಥ ಆಗುತ್ತೆ. ಕೆಸರಡು ಪುರ ಪೋತಿರ್ಗೆ ಸಂಪತ್ತು ಪುಲಿಪುಡು. ಗುಂಡಮ್ಮ ಕೆಸರಲ್ಲಿ ನಾವು ಹೋಗೋದು ಅಂತ ಹೇಳ್ತಾ ಇದ್ದೀರಿ. 1 ಗಂಟೆ ಅಂದಂದು ಜಗ್ಗು ಬೈಜಿ ಜಗ್ಗಣ್ಣನ ಊರತೆವು ಪುತ್ತೂರು. ಸಂಪತ್ ಬ್ರೋ ದಾಯ ಬುಲಿಪುನು ಅವೇ ಬುಲಿಪುನು ದಾಯ ಬುಲಿಪುನು ಯಾನು ಪೋತಿಜಿ ಕಪ್ಪು ಕೆಸರು ರಾಣಿ. ಓ ಬೇರೋಜಿ ಪುದರ್ತಿ ಪಿಂತಿಲಗೆ ಕೆಸರು ರಾಣಿಗೆ ಅನ್ನಿ ಜಗ ನೀರು ರಾಷ್ಟ್ರಸಿಸ್ ತಿಕ್ಕೆರೆ ಪೋಚಾರ. ಕೃಷ್ಣನ ನಗ್ತಾ ಇದ್ದಾರೆ, ಫುಲ್ಲು ಕೆಸರು ಅಂತ ಹೇಳ್ತಾ ಇದ್ದಾರೆ. ಆ ವಿಡಿಯೋ ಮಲ್ಪನಾಗ ಕ್ರಾಸ್ಟಸಿಸ್ ಈರ್ನಲ್ಲಿ ಒಂಚೂರು ಮೋಣೆ ಕೆಸರು ಪುರ ಹತ್ತಿರ ತೊಚ್ಬೋದು. ಯಾರು ಬರ್ತೀನಿ ಬೇಜಾರು ಮಲ್ಪಚ್ಚಿ ಕುಸಲ ಪನ್ನಿ ಜಗ್ಗು ಎನ್ನ ನಾಡರೆ ಪೋತೀರಿ ಏನನ್ನು ನಾಡ್ರೆ ಪೋತೀರಿ ಮನಪಲ್ಲಿ ಆತು ರಶ್ಶಿರು ತಿಕ್ಕೆಲ್ಲ ತಿಕ್ಕದೇ ಇರಿಗೆ ಜಗ್ಗಣ್ಣೆ ಆತು ರಶ್ಶಿತ್ತು ಒಬ್ಬ ಎಂಚಿನ ಜನ ಜೋಕುಲೇನು ಪುರಲೆ 95 ಅವು ಆನಿದಾದ ಗೊತ್ತಿನಾಯನಿ ಶಾಲೆ ಇತ್ತಿಜಿ ಇಜಿನ ಜೋಕುಲ್ ಪೂರ ಶಾಲೆ ಪೋಪೇರು. ಗುಂಡಮ್ಮ ವಿಡಿಯೋ ಫುಲ್ ವೈರಲ್. ಹೌದೌದು, ನೀವು ಕೂಡ ಹೋಗಿ ಒಂದು ವಿಡಿಯೋ ಮಾಡಲಿಕ್ಕೆ ಕೃಷ್ಣನ್ನ ನಿಮ್ಮ ಊರಿದ್ದೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಿ. ಶಾಪಿಂಗ್ ವಿಡಿಯೋ ಎಲ್ಲ ಆಗ ವೈರಲ್ ಆಗ್ತದೆ, ಶಾಪಿಂಗ್ ವಿಡಿಯೋ ವೈರಲ್ ಆಗ್ತದೆ. ನಿಮ್ಮದು ಸಾಂಗ್ ವಿಡಿಯೋ ವೈರಲ್ ಉಂಟಲ್ಲ ಕೆಲವು. ಅವಳು ಮೊಬೈಲ್ ಪತ್ತುನನೇ ಬಂಗ ಅನ್ನಂದು ಏತ್ ಜನತ ಮೊಬೈಲ್ ಪೋತುಂಡ ಅದು ಪುಯೆ ಆತ ರಶ್ಶಿಡ್. ನಾನು ಖಂಡಿತ ನಿಮ್ಮವರೇ, ನನ್ನ ನಂಬಿ ಪ್ಲೀಸ್ 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 ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ನಗ್ತಾ ಇದ್ದಾರೆ. ಪೋಡಿಗೆ ಯಾಕೆ ಸಂಪತ್ತವರೇ ಅಂತ ಕೇಳ್ತಾ ಇದ್ದಾರೆ. ಸಂಪತ್ತು ಪೋಡಿಚೇರಿಗೆ ಯಾರು ಪೋಡಿಚೇರು? ಸೂಪರ್ ಸಪೋರ್ಟಲ್ಲಿದ್ದಾರೆ ಕೃಷ್ಣನ್ನ. ಗುಂಡಮ್ಮ ಶ್ರೇಯಾ ಘೋಷಾಲ್ ಒಳ್ಳೆಯ ಸಿಂಗರ್ ಅಂತ ಹೇಳ್ತಾ ಇದ್ದಾರೆ. ಏರು ಶ್ರೇಯಾ ಘೋಷಾಲ್ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬುರುದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಕ್ರಾಸಸಿ ಸ್ವಲ್ಪ ಬರ್ಸೋಂಡೆ ಓಕೆ ಪನದಲ್ಲಿ ಕ್ರಾಸಸಿ ತೆಲ್ತೊಂದಲ್ಲೇರು ಕೃಷ್ಣನ್ನೆಲ್ಲ ತೆಲ್ತೊಂದಲ್ಲೇರು. ಕೃಷ್ಣನ ನಗ್ತಾ ಇದ್ದಾರೆ.
ಲಚ್ಚು ಸರ್ ಎಲ್ಲಿ ಕಾಣೆಯಾಗಿದ್ದಾರೆ? ಹೌದು, ಲಚ್ಚು ಸರ್ ಕೂಡ ಕಾಣ್ತಾ ಇಲ್ಲ. ಬಿಜಿ ಎಲ್ಲ ಬಿಜಿ ಇದ್ದಾರೆ. ಸಂಪತ್ ಬ್ರೋ ಏರಿಯಾವು ನನ್ನವರು ಎಂಕ್ಲೇಡ ಪಾತೇರ್ಜಿ ಮಾರ್ರೆ. ಮಂಜು ತಂಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೃಷ್ಣನ್ನ ಸಂಪತ್ ಅವರೇ ಅಂತ ಕರಿತಾ ಇದ್ದಾರೆ ನನ್ನವರು. ಉಂಡು ಪನೊಂದುಲ್ಲೇರು ಉಂಡೆ ಬರ್ಸಡ್ ವೀಡಿಯೋ ಮಾಡ್ಬಾರಿ ಬಾರಿ ಬಂಗತೆ ಒಡೆಲ್ಲ ಪೋಂಡ ಅಲ್ಲ ನಮ್ಮದಾದ ಓಡೆ ಅಪ್ಪಡತಿ ಯಾನು ಓಲ್ ಇಂಚೆ ಚೂರು ಎಂಕ್ ಒಡೆಲ್ಲ ಪೋಯರ ತಿಕ್ಕಡ ವೀಡಿಯೋ ಮಲ್ತದೆ ಪೋಪಿ ಬಕ್ಕ ಪಡ್ತಾನೆ ಐಕ್ ವಾಯ್ಸ್ ಪಡ್ದೆ ನಲ್ಲ ಮಾರ್ಗದ ಪೂರ ವೀಡಿಯೋ ಮಲ್ತದೆ ಹೋಗಿ. ದುರ್ಗಕ್ಕ ಪನ್ಪುಜಿರು ಯಾನ್ ಬರ್ಪುಜಿ ಲೈವ್ ಬಜ್ಜಿ ಪನ್ಪೇರು ಉಂತುಲೆ ನನ್ನವರು ಪಲ್ಲೆ ಬೇರೆಗು ಈರು ಒಂಜಿ ಕೆಲಸ ಅನ್ಪಲೆ ಸಂಪತ್ ಬಕ್ಕ ಒಂಜಿ ಗಂಟೆ ಮಂಜು ಸಿಸ್ನ ಲೈವ್ ಪೋಲೆ ಮಂಜು ಸಿಸ್ನ ಲೈವ್ಗೆ ನನ್ನವರು ಬರ್ಪೇರು ಅವಳು ಆಡ ಪುದರ್ ಕೇಳ್ನೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ. ಥ್ಯಾಂಕ್ ಯು ಕೃಷ್ಣನ, ಥ್ಯಾಂಕ್ ಯು ಸೋ ಮಚ್. ಕಪ್ಪು ಚಪ್ಪಲ್ ಪತ್ತೆ ಆಗಿದೆ, ನಿಮ್ಮ ಗುರುತು ನೀಡಿ ಕೊಂಡೋಗಬೇಕಾ ವಿನಂತಿ. ಚಪ್ಪಲ್ ಕೆಲ ಉಪ್ಪಿ ಅವಳು ಆತು ಜರತ ನಟು ಏತು ಜದ ಚಪ್ಪಲ್ ಪೋದುಪ್ಪು ಕೆಸರು ಉಂದಾದುಪ್ಪು ಚಪ್ಪಲ್ ಪುರ. ನಮಸ್ತೆ ಪ್ರೇಕ್ಷಿತ ಅಂತ ಅವು ಕೃಷ್ಣನ್ನೇ ಪ್ರೇಕ್ಷಿತ ನಮ್ಮದು ಕೃಷ್ಣನ್ನವರು. ಕೃಷ್ಣನ್ನ ನಮಸ್ತೆ ಅಂತ ಹೇಳ್ತಾರೆ. ಜಗ್ಗು ಅಣ್ಣ ಜಗ್ಗು ಮಾತಾಡಿಸಿ ಎಷ್ಟು ಟೈಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಜಗ್ಗಣ್ಣ ಈಗ ಮೋನೋ ರಾಜ ಅಲ್ಲ, ಅವರು ಬಂಗಾರದ ಮನುಷ್ಯ ಜಗ್ಗಣ್ಣ. ಅವರು ಹಾಗೆಲ್ಲ ಸಿಕ್ಕುವುದಿಲ್ಲ, ಬಂಗಾರಿಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಹಾಗೆ ಅವರು ಹಾಗೆಲ್ಲ ಸಿಕ್ಕುವುದಿಲ್ಲ ಯಾರಿಗೆ ಕೂಡ. ಜಗ್ಗು ಮಾತಾಡಿಸಿ. ಮಂಜು ಅಕ್ಕ ದಾದಿ ತಿಂಡಿ ಕೇಳೊಂದುಲ್ಲೇರು ಮಂಜು ಸಿಸ್ರ ಕೇಳನೆ ನನ್ನವರು ಏರುಂದರೆ ಗೊತ್ತುಪ್ಪು ಆರ್ನಲ್ಲ ಹೊಡಿತೀರಿ ನನ್ನವರು. ಅಚ್ಚು ಒಲ್ಲೇರು ಏರು ಅಚ್ಚು ಆ ಮಂಜು ಸಿಸ್ರ ಕೇಳನ ಆರ್ನೆಟ್ ಅಚ್ಚುಲ್ಲೇರು ಅಂದನ್ನು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕೃಷ್ಣನ್ನ. ಗುಂಡಮ್ಮ ಜಂಪ್ ಅಂತ ಹೇಳ್ತಾ ಇದ್ದಾರೆ. ಗುಂಡಮ್ಮನಿಗೀಗ ಹೋಗ್ಲಿಕ್ಕೆ ಉಂಟಂತೆ ವಿಡಿಯೋ ಮಾಡಲಿಕ್ಕೆ. ಹೌದು ಸಂಪತ್ ಅವರೇ, ನಾನು ಬರುವೆ. ಮಂಜು ಹನಿ ಅವರ ಲೈವಿಗೆ ಬರುವೆ, ನನ್ನ ಪುದರ್ ಹೇಳುವೆ. ಕೊಡತೆ ಸಂಪತ್ತು ಒಟ್ರಾಸಿ ಪುದರ್ ಪೂರ ಪಂಡ್ರಾಪುಜಿ ಅಯ್ಯ ಕೊಂಚ ಟೈಮ್ ಇತ್ತವಳು ಮಂಜು ಸಿಸ್ನ ಲೈವ್ ಸರಿಯಾದ ಟೈಮ್ ಪಂದಾರೆಂದೇರು ತೋಜೋಳು ನನ್ನವರು ಕೇಂದ್ರ ಬತ್ತೇರು ತೋಜೋಳ್ಬೋದು ಟೈಮ್ ಏತಂದು ಇತ್ತ ನನ್ನವರು ಪಣ ಮಂಜು ಸಿಸ್ನ ಲೈವ್ ಗಿರ್ ಪೋಲೆ ಸಂಪು ಅವಳು ಇರೆಗ್ ಆರು ಪುದರ್ ಪಂಡ್ಪೇರು ನಮ್ಮ ಅವಳು ಪುದರ್ ದೀಕ ಅವೇ ಅರೆಗ್ ಪುದರ್ ದೀತೇರಾರು ಆಗ ನಮ್ಮ ಕೇಂದ್ರ ಗೊಪ್ಪಿನಿ ಎಂಕ್ ಪುಂಡಿ ಅಚ್ಚು ಮಧ್ಯಾಹ್ನ ಬರ್ಪೇರು ಅಂದಂದು ಕ್ರಾಸ್ ತಿಳಿತೊಂದುಲ್ಲೇರು. ಬಾಯ್ ಕೃಷ್ಣನ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬನ್ನಿ ನನ್ನವರೇ, ನಿಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಭವ್ಯನಾ ವಾ ಭವ್ಯಯೇ ಒಲ್ತ ಭವ್ಯ ಪಿಕ್ಚರ್ದ ಭವ್ಯನಾ ಅಲ್ಲರೇ ಅವ ಪದ್ಯದ ಭವ್ಯನಾ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ ಶ್ರೀಕೃಷ್ಣನಿ ಬೇಗ ಬಾರೋ. ಭವ್ಯನ ಯಾರು ಭವ್ಯ ಏರ್ ಭವ್ಯ ಅವ ಯಾಲಕಿನಿ ಯಾರು ಭವ್ಯ ಒಂಜಿ ಭವ್ಯ ಪೋಯ್ಸಲ ಬಿಗ್ ಬಾಸ್ ಇತ್ತಲ್ಲ ಆ ಭವ್ಯ ಬಕ್ಕೊಂಜಿ ಭವ್ಯ ಪಿಕ್ಚರ್ದ ಭವ್ಯ ಅವೇ ಇತ್ತು ಪದ್ಯ ಮಾಡೈತೆ ಆ ಪದ್ಯ ರೂಪಿನ ಭವ್ಯ ಕುಡೊಂಜಿ ಭವ್ಯ ಏನೊಂದು ಸಂಪೂರ್ಣ ಭವ್ಯ ಏನು ಗೊತ್ತು ಜೀವ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾತಿತಿ. ಫಿಲ್ಮ್ ಆ್ಯಕ್ಟರ್ ಅಲ್ಲ ನಾನು, ಪೋಡಿಗೆ ಬೇಡ ಸಂಪತ್ ಅವರಿದ ಅದು ಪೊಣ್ಣು ಆರು ಪೊಣ್ಣುಗೆ ಅಚ್ಚು ಬನ್ನೊಂದುಲ್ಲೇರು ಅಚ್ಚೊತ್ತು ನನ್ನವರು ಬೇತೇನೆ ನನ್ನವರು ತುಕ ಈರು ಸಂಪತ್ ಪಲ್ಲೆ ನನ್ನವರು ಏರು ನೀರು ಕಂಡಿಡಿಲ್ಲ ತುಕ ಮೊದಲು ಭೂಮಿಗಿಳಿದ ಮಳೆ ಹನಿಯೋ ನೀನೇನ ಎನ್ನೆದೆಯ ಚುಂಬಿಸಿದ ಇಪ್ಪನಿಯೋ ನೀನೇನ
ಕನಸಲ್ಲೂ ಬಾರದೆ. ಸಂಪತ್ ಅವರೇ, ನಿಮ್ಮ ಲೈವಿಗೆ ಬರುವೆ, ನಾನು ಬರುವೆ. ಹೋದಿದ್ದಾರಾ ನನ್ನವರೇ? ನೀವು ಅವರ ಲೈವಿಗೆ ಹೋಗಿದ್ರಾ? ಚಿನ್ನದಂತ ಹುಡುಗನಿಗೆ ಮುತ್ತಿನಂತ ಹುಡುಗಿ ಬೇಕು, ನಮ್ಮ ಬೀಗರಾಗಲು. ಗೋವಾ ವಿಶ್ವ ಅವರು ಬಂದರು. ಏನಾಯ್ತು ಅಕ್ಕ? ಏನಿಲ್ಲ ಗೋವಾ ವಿಶ್ವ ಅವರು, ಒಂದು ಲೈಕ್ ಕೊಡಿ. ಲೈಕ್ ಕೊಡದಿದ್ರೆ, ಸಬ್ಬಾಗದಿದ್ರೆ ಸಬ್ಬಾಗಿ ಆಯಿತಾ? ಮತ್ತು ನೀವು ಎಲ್ಲಿಂದ ಬರೋದು? ನೀವು ಚಾನಲ್ ಇದೆಯಾ? ಅಚ್ಚುನ 10 ಸಂಪದ್ರು ಪೋಪೆ ಇನಿ ಮಲ್ಪುವೆರ ಲೈವು ಇನಿ ಮಲ್ಪೋರೆ ಸಂಪು ಲೈವು. ಸಂಪು ನಿಮ್ಮ ಟೈಮಿಂಗ್ಸ್ ಎಲ್ಲಿ ಲೈವ್ ಇದ್ದು? ಗೋಸ್ವಾಮಿ ಅವರು ಬಂದ್ರಲ್ಲ, ಎಲ್ಲಿ ಹೋದರು? ಗೋವಾ ವಿಶ್ವ ಅವರೇ ಇದ್ದೀರಾ? ಗೋವಾ ವಿಶ್ವ ಅವರೇ ಇದ್ದೀರಾ? ಇದ್ರೆ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಡಿ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಅಂತರಂಗ ಪ್ರಾಣ ಈತನಂತರಾಳ ಹೇಗೋ, ರೀತಿ ನೀತಿ ಹೇಗೋ, ನಾಕಾಣೆ ನನ್ನ ದೇವರಾಣೆ. ಬಾಲಾರೆ ಈ ಬಾರಿ ಮೋಜುಗಾರ, ಬಾಲಾರೆ ಈ ತೀರ ಮೋಸಗಾರ, ದೂರದಿಂದ ಬಂದಂತ ಮೆಸೇಜ್ ಇಚ್ಚಿ. ಓ ಮೈ ಗಾಡ್. ಸಂಪತ್ ಬ್ರೋ ಪೋಪೆ ಇನಿ ಮಲ್ಪರ ಲೈವ್ ಒಂದು 3 ಗಂಟೆ ಉಂಡು. 3 ಗಂಟೆಗ ಅಂಜೆಪ್ಪುನ ಟೈಮ್ ಉಂಡು ಲೈವ್. 3 ಗಂಟೆಗೆ ಒಂಜಿ ಪೋಯರ್ ಉಂಡು ಇಂಕ್ ಸುರಕ್ಕಲ್ ಪೋಯರ್ ಒಂಜಿ ನನ್ನ ಮಗನ ಒಂಜಿ ಯೂನಿಫಾರ್ಮ್ ಕಂಡ್ರೆಂಡು. ಸಂಪತ್ ಬ್ರೋ ಏರಿಯಾ ಅವು ನನ್ನವರು ಬರೀ ಅರೆಡ ಪಾತೆರು, ಅವು ನನ್ನವರು ಸಂಪತ್ತರ ಮಾತ್ರ ಪಾತೆರು, ಬಾಕಿ ಎಂಡಲ ಪಾತೆರು ಜಿ ತುಲೆ. ಥ್ಯಾಂಕ್ ಯು ಸಂಪತ್ ಅವರೇ, ಖಂಡಿತ ನಾನು ಬರುವೆ ತುಲೆ. ಸಂಪತ್ರೆ ಲೆಪ್ಪು ನಾವು ದಾಯನ್ ಗೊತ್ತು ಜಿ. ಚಂದಿರನೇ ತಕ್ಕೆ ಓಡು ನಮ್ಮ ಮೋಡಕ್ಕೆ ಹೆದರಿಹನೆ, ಬೆಳ್ಳಿಯ ಮೋಡದ ನೀ ಬಂದರೆ ಮೆಲ್ಲನೆ ಇದು ಜಿಮ್ಮಿತು ಜಲ್ಲನೆ, ನನ್ನ ಮನದಾಗೆ ಆಸೆ ಕಾಂಚಿಯಾಗಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಮಾಡದಿರಲಿ, ಬಾಳೆಂಬ ಬುತ್ತಿಯಲಿ ಸಿಹಿ ಪಾಲು ಕಹಿ ಎನ್ನಲಗಿರಲು. ಅಂದಿಯೇ ಸಂಗೀತ ಎಂಕ್ ಡೌಟು. ಸಂಪತ್ ಬ್ರೋ ಲೈವ್ದ ಗ್ರೀನ್ ಸ್ಕ್ರೀನ್ ತೋರ್ದು ಖುಷಿ ಆತನ ಪಂದು ನನ್ನವರೆಗೂ ಅಂದಂದು ಮುರಣಿ ಗ್ರೀನ್ ಸ್ಕ್ರೀನ್ ಆರಿತ್ತಿರತ್ತೆ. ಸಂಪತ್ತು ತೋಜೊಂದಿತ್ತೇರು ಯಾನು ಒಂಜಿ ಲೈಕ್ ಕೊರಿಯೆ, ಲೈಕ್ ಕೊಡ್ದು ಹಾಯ್ ಪಂದು ಮೆಸೇಜ್ ಸೆಂಡ್ ಮಲ್ಪನಾಗ ಗ್ರೀನ್ ಸ್ಕ್ರೀನ್ ಲೆಜ್ಜಿ ಸಂಪತ್ತು ಲೆಜ್ಜಿ ರೆಂಡು ಮಲ್ದಿನ ಲೈವ್ ಸಂಪು ಲೈವ್ ಎಂಡು ಮಲ್ದಿ ನಡೆಗೆ. ಕೆಬಿಕ್ ಪೂರ ತಿಕ್ಕ ಒಂದು ಕುಲ್ದೇರು ಕೆಬಿಕ್ ಪೂರ ಇತ್ತೇನೆ ತಿಕ್ಕ ಒಂದು ನಿತ್ಯಾನಂದದ ರುಕ್ಮಿಣಿಗಾಗಿ ಅವಳ ಮಧುರ ಮುರಳಿಯ ಗಾನ. ಸಂಪತ್ ಗ್ರೂಪ್ ಅಂತ ಹೇಳ್ತೊಂದುಲ್ಲೇರು. ಸಂಪತ್ ಪೋಯಿರ ಅಂದಿಯೇ ಸಂಪು ಶಾಂತ ಸಿಸ್ದಾನೆ ಬೈಜೇರಿನಿ ಶಾಂತ ಸಿಸ್ ಒಡೆನ ಪೋತೀರಾ ಅಂದು
ಇದಿಲ್ಲ ಬರ್ಪೇರಾರು ಚಾನ್ಸಸ್. ಏರ್ ಮಾಡೆ ಒಂದು ನನ್ನವರು ಅರೆಗ್ ನಮ್ಮ ಪೂರ ತೋಜಿಜ ಇಜ್ಜಿ ನಮ್ಮಡ ಪಾತಿರ್ಜಿಲಾರು ಈಗ ಲೈವ್ಗೆ ಬರ್ಪೇರತ್ತೆ ಆ್ಯಕ್ಚುಲಿ ನನ್ನವರು ಇನ್ನೀ ಮಂಜು ಸಿಸ್ನ ಲೈವ್ಗೆ ಬರ್ಪೆ ಅಂತೀರು ಅಪ್ಪಗ ಪುದರ್ ಪನ್ಪೆ ಅಂತೀರು. ಸಂಪತ್ ಪೂ ಪನದುಲ್ಲೇರು ಸಂಪು ಪೋಯಿರ ಅಂದಿಯೇ ಲೈವ್ ಪಾಡ್ರೆ ಪೋಯಿರ ಮೂಜಿ ಗಂಟೆ ಪನ್ನೆತೆ ಅನ್ನ ಲೈವ್ ಇನ್ನ ಮೂಜಿ ಗಂಟೆಗೆ ಎಂಡಾಪ್ನದೆ ಲೈವ್ ಮಂಜು ಸಿಸ್ನ. ಮಂಜು ಸಿಸ್ ದಾದ ಸ್ಪೆಷಲ್ ಏನಿ ಕಜಿಪ್ ದಾದೆ ಮಧ್ಯಾಹ್ನಕ್ಕೆ ದಾದ ಕಜಿಪ್ ಮಲ್ಪುವಾರು. ತಂಗಾಳಿ ಎಲ್ಲಿಂದ ಬೀಸುವೆ ಸಂಗಾತಿ ಕಣ್ಸೋಕಿ ಓಡುವೆ. ಮಂಜು ಸಿಸ್ ಸಂಗೀತ ಸಿಸ್ ನನ್ನ ನಂಬಿ ಅಂತ ಹೇಳ್ತದೆ. ನಾನು ನಂಬ್ತೇನೆಯಾ ನನ್ನವರೇ, ನಾನು ನಿಮ್ಮನ್ನು ನಂಬ್ತೇನೆ. ಮೇಯ್ನ್ ಈಗ ಸಂಪತ್ತು ನಂಬಬೇಕು. ರಾಜ್ ಇಸ್ ಲೈವ್ ಅಂತ ಹೇಳ್ತಾ ಇದ್ರಿ. ತಿಂಗಳ ಬೆಳಕಿನ ರೋಮ ರೊಟ್ಟಿ ಕಜಿಪ್ ಹೆಂಚಿನ ರೋಮ ರೊಟ್ಟಿ ಅವು ಈ ರೀತಿ ನೋಡಿ ಅವು ಜಗ್ಗಣ್ಣ ಅವು ಪೂರ ಕಜಿಪ್ ಮಲ್ತಾಡ ದಾದೆ ಕಜಿಪ್ ಜಗ್ಗಣ್ಣ ಪಲ್ಲೆ ತುಕ ಗಂಟೆ ತಾಂಡು 11 ಗಂಟೆ ಕಜಿಪ್ಪ ನೋಡ್ದು ಆದ ಅಂದಿತ್ತೆ ಎಂಕ್ ಕೋಳದ ಬೂತಾಯಿ ಪುರಿ ಮಂಚಿ ಉಂಡು ಇನಿ ತರಕಾರಿ ಮನ್ಪೊಡು. ಓಕೆ ಬೂತಾಯಿ ಪುರಿ ಮಂಚಿ ಶೋಕ ಆಪಡತೆ ಮುರಣಿ ನಾನು ಬಂಗುಡೆ ಕಂಡ್ರೆ ಪೋತೀನಿ ಬಂಗುಡೆ ಕಂಡ್ರೆ ಪೋತೀನಿ ಅಲ್ಲ ಮೊಲಮಲ್ಲ ಭೂತ ಅಯ್ಯೋ ಬಂಗುಡೆ ಮಲಮಲ್ಲ ಭೂತ ಐತೆ ತೋರ ಭೂತ ಇತ್ತನು ನಾನು ಮಾತ್ರ ಬಂಗುಡೆ ಕಾಣ್ತೀನಿ. ಇದ್ದಾರೆ ಸಂಪು ಇರು ಪಬ್ಲಿಕ್ ದಯಪಾಡು ಜೋರೆ ಲೈವ್ನು ಪಬ್ಲಿಕ್ ಪಾಡ್ಲೈತೆ ಲೈವ್ನು. ಮೀನಾಕ್ಷಿ ನಿನ್ನ ಕೆನ್ನೆ ಮೇಲೆ ಮೊರಳಿಗೇಕೆ ಕಣ್ಣು ಯಾರಲೇ ನಿನ್ನ ಮೆಚ್ಚಿದವನು ಯಾರಲೇ ನಿನ್ನ ಕಚ್ಚಿದವನು. ಸಂಪತ್ತು ದಾದಾಡ ಅವು ಏರಿ ನನ್ನವರು ಇರ್ನ ಬಾರಿಕೇನು ಏರ್ಪನೊಂದುಲ್ಲೇರು. ಮಂಜು ಅಕ್ಕ ನಮಸ್ತೆ ಪನ್ನದು ಕೈ ಬೇನೆ ಮಾರೆ ಅಂದಿ ಮುರಾನಿಂಚ ಕೈ ಬೇರೆ ಪನ್ಪರತ್ತೆ ಸಂಪು ದಾದಾತನ ಕೈ ಕೌಪಲ್ನೆ ನೆಟ್ವರ್ಕ್ ತಿಕ್ಕುಜಿ ಕೈಕ್ ದಾದಾತನ ಪಲ್ನೆಗೆ ಮುರಾನಿಂಚ ಪನ್ನದಲ್ಲ ಕೈ ಬೇನೆ ಬೂಡ್ದಾರ ಜಾರ್ದು ಬೂಡ್ದಾರ ಬಸ್ಸಾಗ ಮುರಾನಿಂಚ ಕೈ ಬೇನೆ ಕೊಂಚ ವರ ಶೋಲ್ಡರ್ ಪೇನ್ ಸ್ಟಾರ್ಟ್ ಆಪುಂಡು ಮಾರ್ರೆ ನಾಲಿಡ್ದು ಸ್ಟಾರ್ಟ್ ಆಪುಂಡು ಬೇನೆ ಅವು ಶೋಲ್ಡರು ಬತ್ತದ ಅಲ್ಪ ಜೋರು ಬೇನೆ ಆಪಿನ ಕೈ ಒಂಜಿ ಕೈ ಬೇನೆ ಆಪಿನ ಅಂಚ ಮೊಬೈಲ್ ಪತ್ತು ನವಕ ಜಾಸ್ತಿ ನೆಟ್ವರ್ಕ್ ತಿಕ್ಕುಜಿ ಪನೊಂದುಲ್ಲೆ ನಿಕಲ್ ಅಲ್ಪ ನೆಟ್ವರ್ಕ್ ಇಜ್ಜ ಚೇನು ತಾಗುದನ ಕಲ್ಲು ಕೆತ್ತನಾಗ ಹಂಗತೆ ಬೇಲೆ ಕಲ್ಲು ಕೆತ್ತನ ಪುರ ಯಾಕೆ ನೆಟ್ವರ್ಕ್ ಇಲ್ವಾ ಯಾಕೆ ಸಂಪತ್ತವರೇ ಅಂತ ಕೇಳ್ತಾ ಇದ್ದಾರೆ ನನ್ನವರು. ಚೇನ್ ತಾಗದೊಂದು ಕಲ್ಲು ಅಂದೊಂದು ಕಲ್ಲು ಬೇಳೆ ಬಂಗತೆ ಕಲ್ಲದ ಬೇಳೆ ನಿಜ ಬೇಳೆ ಮತ್ತೆ ಬೇಳೆ ಪರ ಆಪುಜ ಅಂದತೆ ಕೈ ಬೇನೆ ಅಂಡ ಕೈ ಬೇನೆ ಬಂದು ಬುಡೊಚ್ಚಿ ಸಂಪು ಓಲೆ ಮರ್ದು ಕೊರ್ಪೇರು ಮುಲ ಮಾಡಲ ಕೊರ್ಪೇರು ಮುಟ್ಟಾರು ಅಂತ ಕಮ್ಮಿ ಆಪುಂಡು. ನನ್ನವರು ನನ್ನ ಗೋಳು ಇಕ್ಕೋತೀರಾ ಅಂತ ಕೇಳ್ತಾ ಇದ್ದಾರೆ. ನನ್ನ ಕೈ ಬೇನೆವ ಏನಾಯಿತು ಸಂಪತ್ತವರೇ ಕೇಳ್ತಾ ಇದ್ದಾರೆ ನನ್ನವರು. ಒಂದು ಎಂಥ ಗೋಳು ಸಂಪತ್ತವರು ನನ್ನವರು ನನ್ನ ಗೋಳು ಇಕ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಎಂಥ ಗೋಳು ಸಂಪತ್ತವರ ಅಂತ ಕೇಳ್ತಾ ಇದ್ದಾರೆ. ಇದು ಸಂಪತ್ತು ಶಾಂತ ಸಿಸ್ದಾನೆ ವೈದ್ಯ ಜೆರಿಯೇ ಬಿಸಿ ಒಡೆದ ಪೋತೆರ ಅಂದತೆ ಹೇಳಲ್ವಾ ಓಕೆ ಥ್ಯಾಂಕ್ ಯು. ಹೇಳಲ್ಲ ಅವರೇ ಹೇಳಲ್ಲ ಅಂತೆ ನೀವು ಬಿಡಲ್ಲ ಹಾಗೆ ನನ್ನವ್ರು ಯಾರು ಅಂತ ಹೇಳಲ್ಲ ನೀವು ಬಿಡಲ್ಲ ಸಂಪತ್ತು
ನಿಂಗಂತೂ ಹೇಳಲ್ಲ. ಹೇಳಲ್ಲ ನಾನಂತೂ ಹೇಳಲ್ಲ. ನನ್ನವರು ನೀಲಿ ಗಟ್ಟಿ ತಿನ್ಕೊಂಡು ನನ್ನವರು ನೀಲಿ ಗಟ್ಟಿ ತಿನ್ಕೊಂಡು ನೀಲಿ ಗಟ್ಟಿ. ಅಯ್ಯೋ ರಾಮ, ಸಂಪತ್ ದಾದ ಕತೆ ಈರೇನಾ ಪನದಲ್ಲಿ ಮಂಜು ಸಿಸ್ ಎಂಚಿನ ಕತೆನ ವ್ಯತೆನ ಹೆಂಗ ಗೊತ್ತಾಪುಜಿ ಮಂಜು ಸಿಸ್. ಒಂದು ಸಂಪತ್ನ ಕತೆನ ವ್ಯತೆನ ಅಂದು ಗೊತ್ತಾಪುಜಿ. ಜಗದಲ್ಲಿರೋ ಹೊಚ್ಚರನೆ ನಾನು ಒಬ್ಬ. ಚೈತು ಅವ್ರು ಬಂದ್ರು. ಹಾಯ್ ಚೈತು ಅವರೇ, ವೆಲ್ಕಮ್. ಒಂದು ಚೈತು ಸಿಸ್ಸ, ಐ ಆಮ್ ಬ್ಯಾಕ್ ಅಂತ ಹೇಳಿದೆ. ಚೈತು ಸಿಸ್ ಅಲ್ಲ ನೀವು? ಈರತ್ತೆ ಹೆಂಗ್ ಬರೋಣ ಓಲ್ ತಿಕ್ಕಿ ನೀರು ಮಂಜು ಸಿಸ್ ಬಾಲೆ ಬತ್ತಂಡು ಅವೇನಾ? ಸಂಪತ್ ಬ್ರೋ ಹಾಯ್ ಪನದುಲ್ಲೇರು. ಓಕೆ ಓಕೆ ಸಂಪತ್ ಕೊಂಚ ನನ್ನ ಅವರು ತಿಕ್ಕದೇರು. ಚೈತ್ ಸಿಸ್ ಒಂದು ಸ್ಕ್ರೀನ್ ತೋಜುಲ ದಾದನ ಮಿಸ್ಟಿ ಕಾಣ್ ಮಾರೆ. ಬಾಯ್ ಸಂಗೀತ ಸಿಸ್, ಬಾಯ್ ಬಾಯ್. ಒಂದು ಬ್ಲ್ಯಾಕ್ ಸ್ಕ್ರೀನ್ ತೋಜುಂಡೆ ಎಂಚ ತೋಜುಂಡಿ. ಬರ್ತೇನೆ ಬರ್ತೇನೆ ತೋಜುನ ಆತಿತ್ತೆ. ಬಾಯ್ ಸಂಪತ್ ಅವರೇ, ಟೇಕ್ ಕೇರ್. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಚೈತು ಅವರೇ ಇದ್ದೀರಾ? ಚೈತುಗೆ ನಾನು ಇದು ಕೊಡ್ಲಿಕ್ಕೆ ಹೋದದ್ದು ಮಾರೆ, ನೀಲಿ ಕೊಡ್ಲಿಕ್ಕೆ ಹೋದದ್ದು ಚೈತು ಸಿಸ್. ಅದು ಬರುವುದಿಲ್ಲ ಮಾರೆ, ಏನಾಯ್ತದ್ದು ಗೊತ್ತಿಲ್ಲ. ಎಂತೆಂತ ಆಗ್ತಾ ಇದೆ ಮಾರೆ. ಚೈತು ಇದ್ದೀರಾ? ಚೈತು ಇದ್ದೀರಾ? ತೋಚುಂಡು ದಾದ ನಾನು ಮಾರ್ರೆ. ಚೈತು ಚೈತು ಕೊರ್ರೆ ಅಜ್ಜಿ. ಚೈತು ಒಂಜಿ ನಿಮಿಷ ಅಂತಲೇ ಕೂಡ ತೂಪೆ ದಾದ ನಂದು ಹಾಪುಂಡು ಸ್ಟಕ್ ಹಾಪುಂಡು ಸ್ಟಕ್ ಅವನು ಕರ್ಮ ತುಲಿ ಎತ್ತೆ ಬರ್ತನ. ಚೈತು ಉಲ್ಲರ? ಚೈತು ಇದ್ದೀರ? ಚೈತು ಬನ್ನಿ ನನ್ನವರೇ, ನನ್ನ ಲೈವ್ 1 ಗಂಟೆಗೆ ಬರ್ತಾರೆ. ಚೈತು ಕೆಂಪುದ ಕೊರ್ಲೆ ಅತ್ತ ಕೆಂಪುದ ಓಲುಂಡು ಸಂಪು ಕೆಂಪುದೆಂಡೆಜ್ಜಿ. ಅದಕ್ಕ ಬಚ್ಚಳತೆ ಚೈತು. ಸರಿ ಸರಿ ಮಂಡೆಗೆ ಒತ್ತುಂಡು ಮಾರ್ಲೆ ಅವಾಯನೆ ಇಜ್ಜಿ. ನನ್ನವರು ಸಂಪತ್ತವರೇ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಯಾನು ಬರೋಡೆ ಬಲ್ಲೆ ಪೂರ ಬರೇ ಮಂಜು ಅಕ್ಕ ಯಾನ್ ಬರೋಡು ಬಕ್ಕ ಈರ್ಲ ಪೋಡು ಮಾರ್ರೆ. ನನ್ನವರು ಪುದರ್ ಪನ್ಪೆ ಪಂಚೇರ ಪೋಚೆ ಈರು ಸಂಪತ್ ಜೊತೆ ನನ್ನವರ ಕತೆ ಮಂಜು ಸಿಸ್ನ ಲೈವಲ್ಲಿ ಯಾಕೆ ನನ್ನವರು ಅಂತ ಹೇಳ್ತಾ ಇದ್ದಾರೆ. ನನ್ನ ಯಾರಿಗೆ ಯಾರೂ ಇಲ್ಲ.
ನನ್ನ ನೇಮ್ ದಾದ ತೋಜೋಡು ಎನ್ನ ನೇಮ್ ದಾದ ತೋಜುಂಡು ಉಂಡಿಯೇ ಚೈತು Z7 ವಂಚನೆ ಮಾತಿರಲ್ಲ ಎನ್ನೆಟ್ ಐಡಿ ಬರ್ಪಿನಿ ಮಾತಿರಲ್ಲ ಎನ್ನ ಚಾನಲ್ದ ಪುದರ್ ಬರ್ಪುಜಿ ಸಂಪತ್ ಬ್ರೋ ಈನ ಲೈಫ್ ಟೈಮ್ ಪಲ್ಲೆ ಬೊಕ್ಕ ಬುಲ್ಪಾದೇರು ಪಣದುಲ್ಲಿರು ಬಲೆ ಬಲೆ ಸಂಪತ್ತಿನಿ ಬರೋಡೆ ನನ್ನವರು ಬರ್ಪೇರು ನನ್ನವರು ಬರ್ಪೇರು ಸಂಪತ್ತಿನಿ ಬರೋಡೆ ಇತ್ತಾರು ಪುಲಿ ಮುಂಚಿತ ಕಜಿಪ್ ಮಲ್ದಿತ್ತೇರು ಮಂಜು ಸಿಸ್ ಒನಸ್ ಗಡೆನೆ ಪೋಯ್ ಓ ಅಂದೇಶ ದಾಯೇ ದಾಯ ಅಂಚ ದಾದಾಂಡ್ ಅಂಚ ಬರ ಬಲಿತ್ತಲ್ಲ ಈರ ಚಾನಲ್ದ ಪುದರ್ ದಾದ ಬಾರ್ದಾರು ಚೈತು ಒಂದು ಏರು ಮೆಗ್ದಿಯೇ ಇರ್ನಾ ಅತ್ತಿಯ ಯಾನೆ ಸಂಪತ್ತು ರೋಪಣದಲ್ಲಿ ಆರೆಗೆ ಈ ಸಂಪತ್ತು ಮೆಗ್ದಿಯೇರು ಪಲಿಯೇರು ಗೊತ್ತಾಪುಚಿ ಎನ್ನ ಚೈತು ಕುಲೆ ಇಪ್ಪೊಡಿ ಅವು ಎಣ್ಣೆಟಂಚ ಪುರ ಒಂದು ಮಲ್ಪೆರ ಆಪು ಜೊತೆ ಕುಲೆ ಗಿಲ ಬರ ಬರ್ಪುಜಿ ಎಣ್ಣೆಟ್ ಒರಿಜಿನಲ್ ಪುದಾಡು ಬರ್ಪಿನಿ ಎಣ್ಣೆಟ್ ಮಂಜು ಸರಿ ಓದುಜೇರಿ ಮೆಸೇಜ್ ಸ್ಕಿಪ್ ಮಲ್ಪುವೇರು ಇದು ಓದುವೇರು ಮಂಜು ಸಿಸ್ ಓದ್ಲೇವೆ ಆರು ಓದುವೇರಿ ಆರು ಪದ್ಯ ಶೋಕ್ ಮನ್ಪೇರು ಮಂಜು ಸಿಸ್ ಪೋಯಿರಾನ್ ಮಂಜು ಸಿಸ್ ಎಣ್ಣೆಟೀರ ಪುದಾರೆ ಬರ್ಪಿನಿ ಕುಲೆಲ್ಲ ಬರ್ಪುಜಿದ ಆಲೆಜಿ ತುಲಿ ಕುಲೆ ಪುರ ಬತ್ತಿನ ಗೊತ್ತಾಪುಣಿ ಗ್ಲೇಸ್ ಸಂಪತ್ ದಾದ ಮಾರ್ರೆ ಹೊಲದಲ್ಲಿ ಪಾಪಾರ ಕನ್ನಡಕದ ಮಿಸ್ಟೇಕ್ ಅವು ಅದೇ ಮಂಜು ಸಿಸ್ ಕ್ರಾಸ್ಟ್ ಸಿಸ್ ಹೇಳ್ತದಲ್ಲೇರು ಉಲ್ಲೆ ಹೊರೊಂದುಲ್ಲೇರು ಮಂಜು ಸಿಸ್ ಈರೆ ಮಲ್ಲ ಕುಲೆ ಬೇತೆ ಕುಲೆ ಬೋಡ ಎಂಕ ಓ ದೇವ ಸಂಪತ್ ಎಂಕ ಬನ್ನಿ ಒಂದು ಪಿರದಿತ್ತು ಒಂದು ಸಂಪತ್ ಅವೇನು ಪಿರದಿತ್ತುಲ್ಲೆ ಸಂಪತ್ ಯಾನ್ ಅಂಚ ಸೆಟ್ಟಿಂಗ್ ಮಲ್ದೀತೀನಿ ಕುಲೆ ಬೇರೆ ಬರ್ರೆ ಬಲ್ಲಿದ್ದು ನಿಜವಾದ ಪುದಾಡು ಬರೋಡು ನಂಗೆ ಪಡೆದಾದ ಹೋದ್ರೆ ಕುಲೇನು ಪುರ ಹೆಂಗೆ ಪೋಡಿಗೆ ಜಾಸ್ತಿ ಐಕೆ ಪೋಡಿಗೆ ಯಾರು ಬಲ್ಲೆ ಅದೇ ಅಂಚ ಇಜ್ಜಿ ಸಿಸ್ ಕೆಲವು ಸಲ ಮೆಸೇಜ್ ಸ್ಟಾಕ್ ಆಪಣ ಅವು ನಮ್ಮ ಪದ್ಯ ಬನ್ನಾಗೊಂಡತೆ ನಮ್ಮ ಫುಲ್ಲು ಪದ್ಯ ಪಂಡ ಅವ್ರ ಮೆಸೇಜ್ ಸ್ಟಾಕ್ ಆಪ್ ಒಂದು ಆಪಣ ಅಡೆಗೆ ಸ್ಟಾಪ್ ಆಪಣತೆ ಸ್ಟಾಕ್ ಆಪ್ ಅಂಚ ಎನ್ನ ಪುದರ್ ತೋಜುಜಿ ಬುಲ್ಫ ಈರು ಪುದರ್ ದಡೆ ಪುಣ್ಣಿ ಬಾರ್ದಾರ ಅಂದತೆ ಈರ್ನ ಚಾನಲ್ ಪುದರ್ ನಾನು ಕಪ್ಪು ನನ್ನ ಈರು ಮುಣ್ಣಿ ಬಂದು ಬಾರ್ದಾರ ಈರ್ನ ಮುನ್ನಿಯ ಪುದರ್ ಈರ್ನ ಎಲ್ಲಿ ಒಪ್ಪನಾಗದ ಮುನ್ನಿ ದೀತೇರ ಪುದರ್ ಅವು ತೋಜೋಡು ಬೈದೀನಿ ಕಾಸ್ಟಸಿಸ್ನ ಎಲ್ಲಿ ಒಪ್ಪನ ಪುಟ್ಟ ಪುದರ್ ಮುನ್ನಿ ತೋಜೋಡು ಅಂದೆ ಕುಲೆ ಇಜ್ಜಿ ಇನಿ ಚೈತೆ ಒರಿಜಿನಲ್ ಪುದರ್ ಚೈತು ಓಕೆ ಸಿಸ್ ಎಂಕ್ ಬೇಲೆ ಉಂಡು ಬೊಕ್ಕ ಬಲೆ ಬಾಯಿ ಪನೊಂದುಲ್ಲೇರು ಅವು ಐಡಿ ಬೈದುಂಡು ಅಂದ್ ಐಡಿ ಬೈದುಂಡು ಕೆಲವು ಜನಕ್ಕೆ ಬರ್ಪುಂಗೆವು ಅಪ್ಡೇಟ್ಗೆ ಅವು ಮೊನ್ನೆ ನೀ ಲಕ್ಕಿ ಸರ್ಡ ಕೇಂಡೆ ಅರ್ನ ಲೈವ್ ಇತ್ತು ಅಪ್ಪ ಕೇಂಡೆ ಅಪ್ಪಗ ಪಂಡೇರು ಲಕ್ಕಿ ಲಿಕೇಶ್ ಅರುಳಿರುತ್ತೆ ಪಂಡೆ ಅವು ಅಪ್ಡೇಟ್ ಆಯ್ನಾಗಲೇ ಬರ್ಪೊಣೊಂದು ಅವು ಹೊಸ ಅಪ್ಡೇಟ್ಗೆ ಮುನ್ನ ಎನ್ನ ಮಗಲ್ನ ನಿಕ್ಕನೆ ಒಂದೇ ಮುನ್ನ ಪನ್ಪಿನಾರೇಗ ಅಂಚೀರ್ ಮುನ್ನಿದೀತಿ ನೈಕ್ ಬಾಯ್ ಥ್ಯಾಂಕ್ಸ್ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಮೋಕೆ ಪನಂದ್ರೆ ಥ್ಯಾಂಕ್ ಯು ಸೇಮ್ ಟು ಯು ಮಂಜು ಸಿಸ್ ಇರೇಗ್ಲ ಮುನ್ನಿದೀತಿ ನನ್ನ ಮುನ್ನಿದೀತೀನಿ ಎಂಕಲ್ನ ಮುಲ್ಪ ಮುನ್ನ ಬಂಡದ ಅದು ಗೊತ್ತಿನಿ ಆಂಜೋಕ್ಲೆ ಪನ್ಪಿನಿ ಮುನ್ನ ಬಂಡ ಪೊಂಜೋಕ್ಲೆ ಮುನ್ನಿ ಪನ್ಪಿನಿ ಪೊಂಜೋಕ್ಲೆ ಮುನ್ನ ಪನ್ಪಿನಿ ಈರ ಮಗಳೇ ಮುನ್ನ ಪನ್ಪಿನ ಪುದರ್ದೇ ಮಗಲ್ನ ಕ್ಲಾಸ್ಟಸಿಸ್ ಇರೇಗ್ಲ ಬತ್ತುಂಡು ಕಿರೀಟ ಎರೆಗಿ ಮೆರೆಗ್ ಕ್ಲಾಸ್ಟಸಿಸ್ ಕಿರೀಟ ಉಂಡು ಮೂಲು ಆನುಲೆಗ್ ಪನ್ಪಿನಿ ಅಂದಂತ ಮೂಲು ಆನುಲೆಗ್ ಪನ್ಪಿನಿ ಮುನ್ನ ಅಂಚೆನೆ ಮಲ್ಪುಗಾವೆ ಒಂಚೆನೆ ಮಲ್ಪುಗ ಚೈತು ಒಂಚ ಮಲ್ಪುಗ ಭದ್ರೋ ಬರಂದುಲ್ಲೇರು ಮುನ್ನ ಮೋಕೆಡ್ಲು ಎತ್ತದು ಮುನ್ನ ಆತುಂಡು ಅಂಚ
ಓಯ್ ಸ್ಕಿಪ್ಪು ಮಾರ್ರೆ ಸ್ಕಿಪ್ಪಾ ಸಂಪು ಒಡೆ ಸ್ಕಿಪ್ಪು ಸೂಪೆ ಅಂತಲೇ ಬಾರಿ ಸ್ಲೋ ಪೋಪುನಿ ಸಂಪು ಮಿತ್ತು ಬೋಪುಜಿ ಒಂದು ನಿಮಿಷ ಚೈತು ಈ ರೀತೆ ಕುಲೇನು ಬಂದ ನೋಡು ದೀಲೆ ಬೈಯಡು ಓಪನ್ ಬಲ್ತು ಬಿಡ್ಲಿ ಮಸಾಲ ನನ ಒಡೆ ಬೋಪುನು ಪೋಪುಜಿ ಆಚೆ ಒಂಜಿ ತೋಜುನು ಬೇತೆ ಒಂದು ತೋಜ್ಜಿ ಕುಲೆ ಇಜ್ಜಿನಿ ಅವೇ ಕುಲೆ ಇಜ್ಜಿನಿ ಅವತ್ತೆ ತೂಪೆಂತುಲೆ ಅಲಿಶಾ ಶಿಪಾ ಕ್ಲಾಸ್ಟ ಅಂದ ಶೋಕೊಂಡು ಪುದರ್ ಎಲಿಶಾ ಶಿಪ ಎಡ್ಡೆಣ್ಣು ಪುದರ್ ಕಷ್ಟ ಉಂಡು ಲೆಪ್ಪೆರೆ ಮಾತ್ರ ಶಿಪ ಎಡ್ಡೆಣ್ಣು ಶಿಪ ಯಾನು ಕುಲೆ ಪೋಪೆ ಒಡೆ ಪೋಪಿನ್ ಕುಲೆ ಒಂತುಲೆ ಯಾನು ಬೇಜಾಡುಲ್ಲೆ ಚೈತು ಜಡ್ ಪೂರ ಆತಂಡೆ ಎಂಕ್ ಚೈತು ಕುಲೆ ಹೌದಾ ಹಾಲ ಮಲ್ಪೆರ ಜವ ಅಪ್ಡೇಟ್ ಚೈತು ಚೈತು ಒಂತುಲೆ ಒಡೆಗು ಪೋಪಿನಿ ಕುಲೆ ಪಾತೆರನ ಅಂದ್ ಪಾತೆರುಡು ಕುಲೆ ಕುಲೆ ಪಾತೆರುಡು ಇತ್ತು ಕುಲೆ ಪೊಯರಿಜ್ಜಿ ಪಾತೆರ್ದಿತ್ತೆ ಸಂಪುಡ ಪಾತೆರುಡು ಕುಲೆ ಆರು ನವೀನ್ ಬ್ರೋನ CEO ಅತ್ತೆ ಅಂಚ CEO ಅದ ಎಂಕ್ ಕುಲೆ ಆವೋಡು ಯಾನು ಸೈಲೆಂಟ್ ಇತ್ತೀರಿ ಇನೀರು ನಿಜ ರೂಪೋಡು ಬೈದಾರು ಚೈತು ಕುಲೆ ಇಜ್ಜಿನಿ ಇರ್ನ ಶಾಪ ವಿಮೋಚನೆ ಆಂಡ್ ಎನ್ನ ಲೈವ್ಗೆ ಬರೋಣ ಆಂಡ್ ಇರ್ನ ಶಾಪ ವಿಮೋಚನೆ ಅವನ ಇನಿರ್ದಿನ ಚೈರು ಚೈತು ಓಕೆ ನಾನು ಯಾನ ಲೈವ್ ಎಂಡ್ ಮಲ್ಪೆ ಯಾನ ಲೈವ್ ಎಂಡ್ ಮಲ್ಪೆ ಸಂಪು ಒಂಜಿ ಸಪೋರ್ಟ್ ಮೆಸೇಜ್ ಪಾಡ್ಲಿ ಸ್ಪೀಡ್ ಕಮೆಂಟ್ ಪಾಡ್ಲಿ ಯಾನು ಕುಲೆ ಪೋಪುನು ಇಜ್ಜಿ ನೀರು ಕುಲೆ ನನ್ನ ಕುಲೆ ಅಪ್ಪು ಜರೀರ್ ನನ್ನ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನ ಬಾಯ್ ಆಲ್ ಮಾತಿರ್ಗ ಬಾಯ್ ಅವೇ ಎಲ್ಲೆ ತಿಕ್ಕಗ ಎಲ್ಲೆ ಚೈತು ಈರು ಕುಲೆನ ಕುಲೆ ಬುಡ್ನವರೆಪ್ಪೋಡು ಬುಡ್ಪೋನೆಲ್ಲೆಪ್ಪೋಡ ಆಪನೊಂದಿಲ್ಲ ಇಜ್ಜಾರೆಗ ಇನಿ ಒಂದು ಆತನ ಶಾಪ ವಿಮೋಚನೆ ಆತನವು ಏಪಲಾರು ಬಾನೋಡು ಇಂಚ ಪಾರೊಂದು ಪೋಪಿನ ತಿಂಡಿ ನಡತೊಂದು ಪೋಪಿರು ತುಲೆ ಚೈತು ಪೋಪಿನ ಮನದಿಲ್ಲ ಓಕೆ ಬಾಯ್ ಅವೇ ಮಾತಿರ್ಗ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತು ಧನ್ಯವಾದಗಳು ರಾಷ್ಟ್ರಸಿ ಸುಲ್ಲರ ಜಗಣ್ಣುಲ್ಲರ ಮಾತೆರೆಗ್ಲ ಸಂಪತ್ಗ ಮಂಜು ಸಿಸ್ಸಗ ಜ್ಯೋತಿ ಸಿಸ್ಸಗ ಸರಿತ ಸಿಸ್ಸಗ ಚೈತುಗು ಬಕ್ಕೊಂಜಿ ಗೋವ ಪಂದೇರ ಬತ್ತಿರ ಅರೆಗ್ ಬಕ್ಕ ಮನಶ್ರೀಗ ಬಕ್ಕ ಏರ್ಪುರ ಬತ್ತೇರಿ ಹೆಂಗ್ ಪ್ಲೆಜ್ ಮಸ್ತ್ ಜನ ಬತ್ತೇರಿ ಮಾತ್ರ ಜ್ಯೋತಿ ಸಿಸ್ ಮಂಜು ಸಿಸ್ ನನ್ನವರು ಸಂಪತ್ ರಾಷ್ಟ್ರ ಸಿಸ್ ಜಗ್ಗಣ್ಣೆ ಎಲ್ಲರೂ ಬಂದರು ಯಾರೆಲ್ಲ ಪುದರ್ ಪಂತ್ ಜೇಲ ಬೇಜಾರು ಮಾಡ್ಕೊಚ್ಚಿ ಮಾತಿರ್ಗ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ಬಾಯ್ ಅವೇ ಚೂರು ಬೇಲೆ ಉಂಡು ನೆನೆಪಾಂಡು ಚಂದು